ಫಸ್ಟ್ ಯಾವಾಗ್ಲೂ ನೀವೇ ಎಲ್ಲ ಭಟ್ರೆ. ನೀವು ಫ್ಲೈಟ್ ಅಲ್ಲಿ ಬರೋದಲ್ವಾ, ಅದೇ ಫಸ್ಟ್ ಬೇಗ ಬರ್ತೀರಿ. ವೆಲ್ಕಮ್ ಟು ದುಬೈ. ಊಟ ಆಯ್ತಾ? ಓಕೆ. ಮತ್ತೇನ್ ವಿಶೇಷ? ಕ್ಲಾಸಿಗೆ ಫಸ್ಟ್, ಹೌದೌದು. ಫ್ಲೈಟ್ ಇದೆ ಎಲ್ಲ, ಮತ್ತೆ ಬೇಗ ಬರ್ತೀರಿ ನೀವು. ಅವರೆಲ್ಲ ಬಸ್ಸಲ್ಲೆಲ್ಲ ಬರ್ಬೇಕು, ಲೇಟ್ ಆಗ್ತದೆ. ಆನ್ ದ ವೇ. ಇಷ್ಟು 4 ಗಂಟೆ ಆಯ್ತು ಊರಲ್ಲಿ. ಮತ್ತೆ ಹೋಮ್ವರ್ಕ್ ಎಲ್ಲ ಮಾಡಿದ್ದೀರಾ? ನಂದಾಯ್ತು, ಊಟ ಆಯ್ತು. ಊಟ ಆಗಿ ಉಂಟು, ಪಾತ್ರೆ ಎಲ್ಲ ಉಂಟಲ್ಲಿ ಬಿಟ್ಟತಿಲ್ಲಿ, ಮತ್ತೆ ತೊಳಿಬೇಕು. ಇವತ್ತೇನು ಅಡಿಗೆ ಇರ್ಲಿಲ್ಲ, ಮತ್ತೆ ಎಂತ ಮಾಡೋದಂತ ಬಂದೆ. ಬೇಸರ ಆಯ್ತು ಕುತ್ಕೊಂಡು, ಅದಕ್ಕೆ ಬಂದೆ ಲೈವ್ ಆಗಿ ಮಾಡುವಂತ. ಯಾರಾದ್ರೂ ಬೇಕಲ್ಲ ಮಾತಾಡ್ಲಿಕ್ಕೆ, ನಮ್ಮ ಹತ್ರಲ್ಲಿ ಯಾರು ಮಾತಾಡ್ತಾರೆ. ಇಲ್ಲಿ 2:30 ಆಯ್ತು. ಶ್ರುತಿರಾವ್ ಬಂದ್ರು. ಶ್ರುತಿರಾವ್, ನಿಮ್ಗೆ ಎಷ್ಟು ಮಕ್ಕಳು? ನನಗೆ 10 ಮಕ್ಕಳು. ಯಾಕೆ? ಎರಡೇ, 2 ಮಕ್ಕಳು. ನಿಮ್ಗೆ ಎಲ್ಲಿ ಊರು? ಶ್ರುತಿ ಫಸ್ಟ್ ಟೈಮ್ ಅಲ್ಲ? ಒಂದು ಲೈಕ್ ಕೊಡಿ ಶ್ರುತಿ. ಹತ್ತು, ಯಪ್ಪೋ. ಶ್ರುತಿ ಎಲ್ಲಿಯವರು? ಬೆಂಗಳೂರು. ಮಂಗಳೂರು ಎಲ್ಲಿ? ಉಡುಪಿ. ಲೈಕ್ ಸೂಪರ್, ಥ್ಯಾಂಕ್ ಯು. ಎಲ್ಲಿ ಹೋದ್ರು ಶ್ರುತಿ? ಮಳೆ ಇದೆಯಾ ಭಟ್ರೆ ಊರಲ್ಲಿ? 4 ಜನ ಇದ್ದಾರೆ. ಸೂಪರ್ ಅಂತೆ, ಏನ್ ಸೂಪರ್? ನಿಮ್ಮ ಊರು ಎಲ್ಲಿ ಕೇಳಿದೆ? ಸಿಕ್ಕಾಪಟ್ಟೆ ಮಳೆ, ಯಾವುದು? ಟೊಮೆಟೊ ಸಾಂಬಾರ್ ಮಾಡ್ತೀರಾ ಇಲ್ವಾ? ಟೊಮೆಟೊ ಎಲ್ಲ ರೇಟ್ ಜಾಸ್ತಿ ಅಂತೆಲ್ಲ. ಮಳೆನೇ ಇರ್ಲಿಲ್ಲ, ಈಗ ಸಿಕ್ಕಾಪಟ್ಟೆ ಆಗಿದೆ.
ಮತ್ತೆ ಶ್ರುತಿ ಹೇಳಿ ಸಮಾಚಾರ. ಅದೇ ಸಾಂಬಾರ್ ಹೌದಾ. ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಅದೇನು ಕಾಸ್ಟ್ಲಿ ಅಲ್ಲ. 100-120 ರೂಪಾಯಿ. ನಮ್ಗೆ ಇಲ್ಲಿ ಕೆಲಸ ಎಲ್ಲ ಆಗ್ತದೆ ಎಷ್ಟು 5 ದಿನ 6 ದಿನ ಇರ್ತದೆ ಕೆಲವು ಸಲ. ವೀಕೆಂಡ್ಗೆ ಮಾತ್ರ ಆಫರ್ ಅಲ್ಲಿ ಸಿಗ್ತದೆ. ಸುರ್ತಿ ಹೋದ್ರ ಶ್ರುತಿ ಹೋದ್ರ ಇದ್ದೀರಾ ಶ್ರುತಿ? ಕವಿ ಮೌನ ಆಗುವ ತನಕ ಕಾಯುವುದು ನಿಮ್ಮ ವಾಯ್ಸ್ ಕೇಳಲಿಕ್ಕೆ. ಭಟ್ರೇನ ವಾಯ್ಸ್ ಯಾರು ಇಲ್ಲ. ಇಲ್ಲಿ 3 ಕಾಣ್ತಾ ಉಂಟು ನಂಗೆ. 3 ಮಂಡೆ ಕಾಣ್ತಾ ಇದೆ. ಇನ್ನು ಮಾಡ್ತಾರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಮಕ್ಕಳು ಮಾಡೋದು ನಿಮ್ಮ ಬಗ್ಗೆ ಹೇಳಿ. ನೀವೆಲ್ಲಿ ಊರು? ಯಾವರು ನಿಮ್ದು? ಮದುವೆ ಆಗಿದ್ಯಾ? ಮಕ್ಕಳಿದ್ಯಾ? ಮದುವೆ ಆದ್ಮೇಲೆ ಮಕ್ಕಳು ಹೇಗಾದ್ರೆ ಮಕ್ಕಳೇ ಆಗುತ್ತೆ. ಮಕ್ಕಳಾಗೇ ಆಗುತ್ತೆ. ಎಲ್ರಿಗೂ ಆಗುದಿಲ್ಲ ಅಲ್ಲ, ಕೆಲವರಿಗೆ ಆಗುದಿಲ್ಲ, ಪ್ರಾಬ್ಲಮ್ ಇರುತ್ತೆ. ನಿಮ್ಮ ಮದುವೆಗೆ ಕರೀರಿ, ನಾವು ಬರ್ತೇವೆ ದುಬೈಯಿಂದ. ಯಾರು ಇಲ್ಲ, 6 ಜನ ಬಂದ್ರು. ಮೆಸೇಜ್ ಪಾತ್ರೆ ತೊಳಿದ ನೋಡುದೀಗ, ಮಾತಾಡ್ತಿಲ್ಲ ಯಾರಾದ್ರೂ. ಸ್ಪೆಷಲ್ ಮತ್ತೆಂತ ಮಾಡ್ಲಿಲ್ಲ. ನೆನ್ನೆದಿತ್ತು, ನೆನ್ನೆ ಮಾಡಿದ್ದೆ. ನಮಸ, ಹಾಯ್ ನಮಸ, ಹೇಗಿದ್ದೀರಿ ನಮಸ? ರಾಜು ಬಂದ್ರು. ಇದು ರಿಯಲ್ ರಾಜು ಅಲ್ವಾ? ನೋಡುವ, ಮತ್ತೆ ಫೇಕ್ ರಾಜು ಬರ್ತಾರಂತೆ. ರಿಯಲ್ ರಾಜು ಆದ್ರೆ ಗೊತ್ತಾಗ್ತದೆ. ಒಂದು 3-4 ಮೆಸೇಜ್ ಹಾಕಿ ಗಾಯವಾಗ್ತಾರಂತೆ ರಿಯಲ್ ರಾಜು. ಊಟ ಆಯ್ತಾ? ಹೌದು, ನಂದಾಯ್ತು. ನಿಮ್ದು? ನಮಸ ಹೇಗಿದ್ದೀರಿ? ಎಲ್ಲ ಶಾರ್ಟ್ಸ್ ಎಲ್ಲ ಸೂಪರ್ ಇದೆ ನಿಮ್ದು. ಬಟ್ ಬ್ರೋ ಹಾಯ್ ಹೇಳ್ತಿದ್ದಾರೆ. ಸೊ ಮಿಸಿಸ್ ಕಂಗ್ರಾಟ್ಸ್ ಮೋನೋ ಆಗಿದ್ದಕ್ಕೆ. ಯಾರು ಹೇಳಿದ್ದು? ನಿಮ್ಗೆ ಆಗಿದಾ?
ನಮಸ್ತೆ ಸಿಸ್, ಹಾಯ್, ಊಟ ಆಯ್ತಾ ಸಿಸ್ ನಿಮ್ದು ಹೇಳ್ತಿದ್ದಾರೆ. ಆಯ್ತು ರಾಜು ಬ್ರೋ, ಸಪೋರ್ಟ್ ಅಲ್ಲಿ ಇದ್ದಾರೆ ರಾಜು, ಥ್ಯಾಂಕ್ ಯು. ಬಸ್ಸಲ್ಲಿ ಬಂದ್ರಾ ನವಾಸ? ಭಟ್ರು ಫ್ಲೈಟ್ ಅಲ್ಲಿ ಬೇಗ ಬಂದ್ರು. ನೀವು ಹೇಗೆ ಬಂದ್ರಿ? ರಿಕ್ಷಾದಲ್ಲಿ ಬಂದ್ರ, ಬಸ್ಸಲ್ಲಿ ಬಂದ್ರ? ಅದೊಂದು ಖುಷಿ ಆಯ್ತು ನಿಮ್ಮ ಶಾರ್ಟ್ಸ್ ಇವತ್ತು, ಮಗುನಟ್ಟಿ. ನನ್ನ ಸೀರೆ ನನ್ನ ಸೀರೆ ಅಂತ, ಅದು ನಾನು ಕೂಡ ಹಾಕಿದ್ದೆ ನೋಡಿ, ನಂದ್ರಲ್ಲಿ ಉಂಟು ನೋಡಿ, ನಂಗೆ ಇಷ್ಟ ಆಯ್ತು ಅದು. ಸಕ್ಕ ಬಿಜಿ ಬಿಜಿ ಇದ್ದೆ ನಾನು, ಇವಾಗ ಫ್ರೀ ಆದೆ. ನಾನು ಲೈವ್ ಮಾಡಿದಕ್ಕೆ ಯಾರು ಬರ್ಲಿಲ್ಲ, ಹೌದಾ? ವೈ ಶುಡ್ ಆಯ್ತು, ಎಂತ ಭಟ್ರೆ ಎಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ರಿ? ಡಿಲೀಟ್ ಆಯ್ತು, ಥ್ಯಾಂಕ್ ಯು ಸೊ ಮಚ್ ಸಿಸ್, ನಾನು ಹಾಕಿದೆ ನೋಡಿ. ಹೌದಾ, ಓಕೆ ಓಕೆ. ಭಟ್ರು ಅಣ್ಣ ಎಂತ ಹೇಳಿದ್ರು ಭಟ್ರು? ನಾವು ಅದುವರೆಗೆ ಡಿಲೀಟ್ ಆಯ್ತು. ಕ್ಷಮಿಸಿ ಎಷ್ಟಾಗಿದೆ? 1 ಆಗಿದೆ ಮಾರಾಯ್ತಿ, ನಂಬ್ತಿರಲ್ವ ನೀವು? 1.4 ಆಗಿದೆ, ಅದಕ್ಕೆ ಪುನಃ ಲೈವ್ ಮಾಡೋದು ಈಗ. ವ್ಯೂಸ್ ಕಮ್ಮಿ ಉಂಟಲ್ಲ, ಲೆಸ್ ಆಗ್ತದೆ ಕೆಲವು ಸಲ. 2 ವರ್ಷ ಆಯ್ತಲ್ಲ, ಲೆಸ್ ಆಗ್ತಾ ಉಂಟು. ಅಷ್ಟು ಮೆಹನತ್ ಮಾಡಿದ್ದೆಲ್ಲ ಹೋಗ್ತಾ ಇದೆ ನೀರಲ್ಲಿ, ಏನ್ ಮಾಡೋದು? ಶುಡ್ ದೇರ್ ಬಿ ನಾಟ್ ಡೌಟ್? ಯಾರಿಗೆ ಡೌಟ್ ಇದೆ? ಶುಡ್ ದೇರ್ ಬಿ ನೋ ಡೌಟ್? ಸುಮ್ಮನೆ ಸಪೋರ್ಟ್. ಓಕೆ ಓಕೆ. ಸುಮ್ಮನೆ ಮಕ್ಕಳು ಅವರು, ಹಾ ಮತ್ತೆ ಯಾರು? ನನ್ನ ಮುದ್ದು ಮಕ್ಕಳು, ಆರ್ತಿಗೊಬ್ಬ, ಕೀರ್ತಿಗೊಬ್ಬ. ನಿಮ್ದು ಖುಷಿ ಆಯ್ತು ನೋಡಿ, ಅದಕ್ಕೆ ನಾನು ಹಾಕಿದೆ. ಅದ್ರಲ್ಲಿ ವಾಚ್ ಅವರೆಲ್ಲ ಬರುದಿಲ್ಲಲ್ಲ ಶಾರ್ಟ್ಸ್ ಅಲ್ಲಿ? ಮಿಸಸ್ ಯಾರು ಅವರು ಅಂತ ಗೊತ್ತಿಲ್ಲ ನನಗೆ, ಯಾರು? ಯಾರನ್ನು ಹೇಳ್ತಿದ್ದೀರಿ? ದುಬೈ? ದುಬೈ 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 ಯಾರು ನವಸ? ಯಾರು ಅಂತ ಗೊತ್ತಿಲ್ಲ ನನಗೆ, ಯಾರನ್ನು ಹೇಳ್ತಿದ್ದೀರಿ? ಎಷ್ಟು ಗಂಟೆಗೆ ಲೈವ್ ಮಾಡಿದ್ ನೀವು? ಕವಿ ಕವಿ ಬಂದ್ರು, ಹಾಯ್ ಸುಮಿ, ಹಾಯ್ ಕವಿ, ಹೇಗಿದ್ದೀರಿ? ಊಟ ಆಯ್ತಾ? ಡ್ರೆಸ್ ಅಲ್ಲಿ ಬಂದ್ರು ನೋಡಿ. ಊಟ ಆಯ್ತಾ ನಿಮ್ದು? ನೋಡಿ ಕೋವಿ ಬಂದ್ರು. ಕೋವಿ ಕೋವಿ, ಕವಿ ಅವರು, ಕೋವಿ ಅಲ್ಲ ಕವಿ. ಮನೆಗೆ ಬಂದೆ ಈಗ ಜಸ್ಟ್, ಓಕೆ. ಊಟ ಆಯ್ತಾ? ಏನ್ ಮಾಡ್ಬೇಕಾ? ಟೀಚರ್ ಕಂಗ್ರಾಟ್ಸ್ ಮೋನೋ ಆನ್ ಆಗಿದ್ದಕ್ಕೆ. ಭಟ್ರೆ ನಮಸ್ತೆ, ಎಲ್ರಿಗೂ ಕಂಗ್ರಾಟ್ಸ್ ಹೇಳಿ. ಹೌದಾ, ಆಯ್ತಾ? ಇಲ್ಲ, ಎಷ್ಟು ಆಗ್ಬೇಕಂತ ಹೇಳ್ತಿದ್ರಲ್ಲ, 50 ಏನು. ಕವಿ
ಕೋವಿ ಕವಿ 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 6 ಜನ ಎಂತ ಮಾಡ್ತೀರಿ? ಬನ್ನಿ ಬನ್ನಿ ಮೆಸೇಜ್ ಮಾಡಿ. ಬಾ ಗುರು ಮೆಸೇಜ್ ಮಾಡೋಣ. ನಿನ್ ತಲೆನೋವ ಸುಬ್ಬಿ ಸುಬ್ಬಿ ಪ್ಲೇ ಲಿಸ್ಟ್ ಸುಮ್ಮನೆ ಪ್ಲೇ ಲಿಸ್ಟ್ ಆನ್ ಮಾಡ ಅಂದ್ರೆ ಎಲ್ಲರೂ ಡವ್ ಮಾಡ್ತೀರಾ. ಭಟ್ರು ಮಾಡಿದ್ದಾರೆ ನೋಡಿ ಪ್ಲೇ ಲಿಸ್ಟ್ ಆನ್. ಅವರಿಗೆ ನೀವು ನಿಮ್ಮ ಲೈವ್ಗೆ ಬಂದು ಮಾತಾಡ್ಬೇಕಂತೆ, ಅದಕ್ಕೆ ಬೇಗ ಬೇಗ ಪ್ಲೇ ಲಿಸ್ಟ್ ಆನ್ ಮಾಡಿ ಇಟ್ಟಿದ್ದಾರೆ ನಿನ್ನೆ. ಅಕ್ಕವ ನಾನು ಒಂದ್ ದಿನ ಆನ್ ಇಟ್ಟಿಂಬೆ ನಂಬು. ಇದು ಯಾವ ಭಾಷೆ? ಆನ್ ಇಟ್ಟಿಂಬೆ. ಇನ್ನು 1 ವಾರದಲ್ಲಿ ಆನ್ ಹಾಗೆ ಆಗುತ್ತೆ. ಹೌದೌದು ಹಾಗೆ ಆಗುತ್ತೆ. ಡೈಲಿ ಆನ್ ಇರುತ್ತೆ ಬರುತ್ತೆ ವಾಚ್ ಅವರ್. ಸ್ವಲ್ಪ ಜಾಸ್ತಿ ಮಾಡಿ, 100-200 ಜಾಸ್ತಿ ಮಾಡಿ, ಲೆಸ್ ಆಗ್ತದೆ ಮತ್ತೆ 4000 ಆದ್ಮೇಲೆ 100 ಆದ್ರೂ ಜಾಸ್ತಿ ಮಾಡಿ. ಓಕೆ ಬೇಸಿಸ್ ಅದು ಓಕೆ ಹೌದಾ? ಬೇ ಹೇಳ್ತೀರಲ್ವ ಏನ್ ಬೇ? ಯಾವ್ದು ಹಿಡಿಂಬೆ? ಅದೇ ಏನ್ ಬೇದು? ಇಟ್ಟಿದ್ದೆಂಬೆ ನಂಬು. ಕಳ್ಸಿ ಯಾವ್ದೆಲ್ಲ ನೋಡಿದ್ದೀರಿ? ಸುಮ್ಮಿ ಭಟ್ರು ದಿನ ಆನ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಹೌದು, ಫಸ್ಟ್ $1 ಅವರಿಗೆ ಹೋಗ್ಬೇಕು, ಗೊತ್ತಾಯ್ತಾ? ಡೈಲಿ ಅದೇ ವಿಡಿಯೋ ಮತ್ತೆ ನೋಡಿಲ್ಲ. ಇದ್ಯಾರು? ಉಪ್ಪಾಣಿ. ಹಾಯ್ ಸಿಸ್ಟರ್, ಇವರೆಲ್ಲಿವರು? ಹಾಯ್. ಡೈಲಿ ಅದೇ ವಿಡಿಯೋ ನೋಡಿದ್ರೆ ಬರುತ್ತಾ? ಇಲ್ಲ 1 ಟೈಮ್ಗೆ ಮಾತ್ರ ವಾಚ್ ಅವರ್ ಕೌಂಟ್ ಆಗುತ್ತೆ. ಕಂಪ್ಲೀಟ್. ಇನ್ನು 300 ಆದ್ರೂ ಬೇಕು. ಹೌದೌದು, ಸ್ವಲ್ಪ ಜಾಸ್ತಿನೇ ಇಡಿ. ಲೈಕ್ ಡನ್, ಥ್ಯಾಂಕ್ ಯು ಉಪ್ಪಾನಿ. ಹಾಯ್ ಎವ್ರಿವನ್ ಅಂತೆ ವರ ಬಂದ್ರು. ವರ ಹೆಸರು ಹೇಳುವಾಗನೇ ಖುಷಿ ಆಗ್ತದೆ ನಂಗೆ. ವರಾಹ ರೂಪಂ. ಹಾಯ್ ಮಿಸಸ್, ಹಾಯ್ ವರ. ಊಟ ಆಯ್ತಾ? ಅಕ್ಕವ ಲೈವ್ಗೆ ಬಂದಿದ್ರ? ಇಲ್ಲ ವಾಚ್ ನನಗೆ. ಅಕ್ಕವ ಲೈವ್ಗೆ ಬಂದ್ರಿಂದ ಇಲ್ಲ ವಾಚ್ ಅವ್ರು ನನಗೆ. ಲೈವ್ ವಿಡಿಯೋ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಹಾಕಿ ಎಲ್ರು. ಓಕೆ. ಪುಷ್ಪ ಮೈನಾಡ್ ಬಂದ್ರು. ಹಾಯ್ ಆಲ್ ಅಂತ. ಹಾಯ್ ಕವಿತಾ ಟೀಚರ್ ಅಂತ ಹೇಳ್ತಿದ್ದಾರೆ ಇವರ. ಆನ್ ಹೇಳ್ತಿದ್ದಾರೆ ಉಪಾನಿ. ಥ್ಯಾಂಕ್ ಯು ಉಪಾನಿ. ಐವರ ನವಸ ಕವಿ ಸಿಸ್ ಹಾಯ್ ಹೇಳ್ತಿದ್ದಾರೆ ಪುಷ್ಪ ಅವರು. ಆನ್ ನಲ್ಲಿ ಇದೆ ಕವಿತಾ ಟೀಚರ್. ಆನ್ ನಲ್ಲಿ ಇದೆ ಕವಿತಾ ಟೀಚರ್ ಹೇಳ್ತಿದ್ದಾರೆ. ಉಪಾನಿ ಆನ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಸುಮಕ್ಕ ಇವತ್ತು ಬೆಳಿಗ್ಗೆ ಆನ್ ಮಾಡಿದ್ದೇನೆ ಪ್ಲೇ ಲಿಸ್ಟ್ ಅನ್ನು. ಹೋಗ್ತೇನೆ ಇದೆ. ಹೌದಾ? ಎಲ್ಲಿವರೆಗೆ ಹೋಯ್ತು? ದುಬೈವರೆಗೆ ಬಂತಾ ಇಲ್ವಾ? ಥ್ಯಾಂಕ್ ಯು ಉಪಾನಿ ಹಾಯ್ ಹೇಳ್ತಿದ್ದಾರೆ. ಹಾಯ್ ಪುಷ್ಪ ಸಿಸ್ ಹೇಳ್ತಿದ್ದಾರೆ. ನವಸ ಹಾಯ್ ನವಸ ಸಿಸ್ ಹೇಳ್ತಿದ್ದಾರೆ ವರ. ಭಟ್ರು ಹಾಯ್ ಹೇಳ್ತಿದ್ದಾರೆ ಪುಷ್ಪ ಅವರು. ಹಾಯ್ ದುಬೈ ಆಂಟಿ. ಬನ್ನಿ ಏನು ಮುಖ ಹಾಗೆ ಬೇಜಾರಲ್ಲಿ? ಹಾಯ್ ಪುಷ್ಪ ಸಿಸ್ ಹೇಳ್ತಿದ್ದಾರೆ ವರ. ಹಾಯ್ ಪುಷ್ಪ ಜಿ ಹೇಳ್ತಿದ್ದಾರೆ ಉಪಾನಿ ಅವರು. ಹಾಯ್ ನವಸ ಬ್ರೋ ಹೇಳ್ತಿದ್ದಾರೆ ಇವರ. ಹಾಯ್ ಉಪಾನಿ. ಹಾಯ್ ಆಲ್ ಅಂತ ಹಾಕಿಬಿಡಿ, ಒಮ್ಮೆಲೆ ಎಲ್ರಿಗೂ ಹೋಗ್ತದೆ ಅದು. ಬಟ್ ಅವನ್ನ ಹೆಂಗೆ ಮೆಸೇಜ್ ಮಾಡ್ತಾ ಪ್ಲೇ ಲಿಸ್ಟ್ ಆನ್ ಮಾಡೀರಾ? ಹಂಗೆ ಮೆಸೇಜ್ ಮಾಡ್ತಾ ಮೆಸೇಜ್ ಮಾಡೋದು ಯಾಕೆ? ಆನ್ ಇಟ್ಬಿಟ್ರೆ ಆಯ್ತಲ್ಲ. ಆನಲ್ಲಿದ್ದಾರೆ ಉಪಮ. ಇನ್ನೊಂದು ಫೋನ್ ಇದೆಯಾ ಕೇಳ್ತಿದ್ದಾರೆ. ಊಟ ಆಯ್ತಾ ಎಲ್ಲ ಅಂತ ಕೇಳ್ತಿದ್ದಾರೆ ನವೀನ್ ಅವರು. ನವಸ ಬ್ಲಾಗ್ ಹಾಯ್ ವರ ಹೇಳ್ತಿದ್ದಾರೆ. ನವಸ 2 ಫೋನ್ ಇದೆ ಹೇಳ್ತಿದ್ದಾರೆ ಭಟ್ರು. ಹಾಯ್ ವರಜಿ ಹೇಳ್ತಿದ್ದಾರೆ ಉಪಾನಿ. ಲಿಂಕ್ ಹಾಕಿದ್ದಾರೆ, ಪ್ಲೀಸ್ ಕನೆಕ್ಟ್ ನ್ಯೂ ಗೈಸ್ ಹೇಳ್ತಿದ್ದಾರೆ ನವೀನ್ ಅವರು. ಉಪಾನಿ ವಾನ್. ಥ್ಯಾಂಕ್ ಯು ಉಪಾನಿ. ಓ ಹೌದಾ ಅಕ್ಕವಾ? ಮೋನು ವಾನ್ ಆದ್ಮೇಲೆ ನಮಗೂ ಸಪೋರ್ಟ್ ಮಾಡಿ ಭಟ್ರಣ್ಣ.
ಬಟ್ ಫುಲ್ ಸಪೋರ್ಟ್ ಎಲ್ರಿಗೂ. ಎಲ್ಲಿ ನೋಡಿದ್ರು ಭಟ್ರೆ 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 ಕಾಣುತ್ತೆ. ಇನ್ ಮದ್ವೆ ಆದ್ಮೇಲೆ ಗೊತ್ತಿಲ್ಲ ಏನ್ ಮಾಡ್ತಾರಂತ. ಇದುವರೆಗೆ ಫ್ರೀ ಇದ್ದಾರೆ. ಸ್ವಲ್ಪ ಹುಡುಗಿ ಜೊತೆ ಸ್ವಲ್ಪ ಮಾತಾಡಿ ಭಟ್ರೆ. ಹಾಯ್ ಬರಕ್ಕ ಹೇಳ್ತಿದ್ದಾರೆ ನವೀನ್ ಅವರು. ಪನಿವಾನ್, ಪುಷ್ಪಾನ್, ಮಿಕ್ಕಿ ಬಂದ್ರು. ಮಿಕ್ಕಿ ಹೆಲೋ ಅಂತ ಮಿಕ್ಕಿ ಮೌಸ್ ಬಂದ್ರು. ವಾ ಮಂಜು ಬಂದ್ರು. ಹಾಯ್ ಮಂಜು, ಊಟ ಆಯ್ತಾ? ಪನಿವಾನ್ ಅಲ್ಲಿದ್ದಾರೆ. ನಮಸಕ್ಕೋ ಅಂತಿದ್ದಾರೆ. कैसे हो आप? मैं ठीक हूँ, आप कैसे हो? ಮಿಕ್ಕಿ ಮೌಸ್. ಪನಿವಾನ್ ಥ್ಯಾಂಕ್ ಯು. ಬಾಬಾಜಿ ಊಟ ಆಯ್ತಾ ಹೇಳ್ತಿದ್ದಾರೆ ನವೀನ್ ಅವರು. ವೈ ಶುಡ್ ದೇರ್ ಬಿ ನಾಟ್ ಡೌಟ್. ಅವನಲ್ಲಿದ್ದಾರೆ. ವೈ ಶುಡ್ ಹಾಯ್ ಜಿ ಎಮ್ ಎಲ್. ಯಾರ್ ಜಿ ಎಮ್ ಎಲ್? ಮಿಕ್ಕಿಯಾ? ಮಿಕ್ಕಿ ಜಿ ಎಮ್ ಎಲ್? ನವೀನ ಇನ್ನ ಲೈವ್ಗೆ ಬಂದಿದ್ದೆ, ಸೈಲೆಂಟ್ ಇತ್ತು. ಹೇಳ್ಬೇಕಲ್ಲ ನೀವು, ಮೆಸೇಜ್ ಮಾಡ್ಬೇಕಲ್ಲ ನಾನಿದ್ದೆ ಅಂತ. ಹೇಗ್ ಗೊತ್ತಾಗ್ತದೆ ಅವರಿಗೆ? ಈಗ ಮಾಡಿದೆ ಹೇಳ್ತಿದ್ದಾರೆ ಮಂಜು ಅವರು. ಥ್ಯಾಂಕ್ ಯು ಅವರ ಹೇಳ್ತಿದ್ದಾರೆ ಕವಿ. ಮಲ್ಕೊಂಡು ಬಿಟ್ಟಿದ್ದೆ ಹಂಗೆ. ಹೌದಾ, ನಿದ್ದೆಯಾ? ಹೊಲ ಅಂತ ಹೇಳ್ತಿದ್ದಾರೆ. ಎನಿಮಿ ಉಂಟಾ? ಯಾರೇ ಎನಿಮಿ ನಿಮ್ದು? ಅವರ ನಗ್ತಿದ್ದಾರೆ. ನೈಟ್ 8 o'clock ಇದೆ. ನಾನು ಎಲ್ರು ಬನ್ನಿ ಸಪೋರ್ಟ್ ಮಾಡ್ರಿ. 8 o'clock ಸುಂದ್ರಕ್ಕೋ ಲೈವ್ ಅಕ್ಕೋ ಅಂತಿದ್ದಾರೆ. ಲವ್ ಯು ಅಕ್ಕೋ ಹೇಳ್ತಿದ್ದಾರೆ. ಪನಿವಾನ್ ಥ್ಯಾಂಕ್ ಯು ಪನಿ, ಥ್ಯಾಂಕ್ ಯು ಸೋ ಮಚ್. 731 ಲೈಕ್. ಯಾರ್ದು ಟಿಕೆಟ್ ಎಷ್ಟು? 8 ಗಂಟೆ ಶೋ ಇದಂತೆ, ಬನ್ನಿ. 30 dirham ಟಿಕೆಟ್. ಸಾರಿ 300 rupees. ಉಪನಿ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ ಕವಿ ಅವರು. ಹೆಲೋ ಮ್ಯಾಮ್ ಹೇಳ್ತಿದ್ದಾರೆ. ನಂಗಲಾಲ್ ಡ್ರೆಸ್ ಇಲ್ಲ ಅಂತ ಕಾಣ್ತದೆ ಅವರಿಗೆ. ನಂಗ ಸಪೋರ್ಟ್ ಮಾಡ್ತಿದ್ದಾರೆ ಮಂಜು. ಉಪಾನಿ ಓಕೆ ಹೇಳ್ತಿದ್ದಾರೆ. ಮಂಡಕ್ಕಿ ತಿಂತಾ ಇದ್ದೀನಿ. ಏನು ಡಯಟಿಂಗಾ? ಊಟ ಇಲ್ವಾ? ಒಬ್ರು ಬಂದ್ರಲ್ಲ ಅಕ್ಕ ಅವರು. ಸಿಸ್ಟರ್ ಬ್ಲೂ 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 ವೈಟ್. ಓಕೆ, ಗಿವನ್ ಬ್ಲೂ. ಮಂಜಣ್ಣ ಹಾಯ್ ಹೇಳ್ತಿದ್ದಾರೆ ಕವಿ. ಉಪನಿ ಥ್ಯಾಂಕ್ ಯು ಸೋ ಮಚ್. ಮಂಡಕ್ಕಿ ಎಸ್ ನಗ್ತಿದ್ದಾರೆ ಮಂಜು ಅವರು. ಮಂಡಕ್ಕಿ ಅಂದ್ರೆ ಅದೆಂತ ಬರ್ತದೆ? ಚರ್ಮುರಿ ಹೇಳ್ತಾರೆ. ಚರ್ಮುರಿ ಉಂಟಲ್ಲ, ಅದಲ್ಲ? ಚರ್ಮುರಿಗೆ ಹಾಕ್ತಾರಲ್ಲ ಮಂಡಕ್ಕಿ ಅಂದ್ರೆ ಅದಲ್ಲ? ವೈಟ್ ಕಲರ್ ಇದ್ದು ಮಂಡಕ್ಕಿ. ಯಾಕೆ ಅಕ್ಕ? ಊಟ ಮಾಡು. ಡಯಟಿಂಗ್ ಅವರು. ಸ್ಲಿಮ್ ಆಗ್ಬೇಕಂತೆ, 0 size ಬರ್ಬೇಕಂತೆ. ಹಾಯ್ ಕವಿ ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ ಮಂಜು. ಎನಿಮಿ ಪ್ಲೇ ಲಿಸ್ಟ್ ಹಾಕಿದ್ದೀ ಕೇಳ್ತಿದ್ದಾರೆ. ಕಡ್ಲೆಪುರಿ ಚುರುಮುರಿ. ಅದೆಂತ ಸ್ವೀಟ್ ಮಾಡಿ ತಿಂತೀರಾ ಕವಿ? ಹೇಗೆ ತಿಂತೀರಾ ಅದನ್ನು? ನಾವೆಲ್ಲ ಬೆಲ್ಲ ಎಲ್ಲ ಹಾಕಿ ತಿಂತೇವೆ. ಇದು ಕೊಕೊನಟ್ ಬೆಲ್ಲ ಮಿಕ್ಸ್ ಮಾಡಿ ಸ್ವೀಟ್ ಮಾಡಿ ತಿಂತೇವೆ ಮಂಡಕ್ಕಿಯನ್ನು. ಬ್ಲೂ ಶರ್ಟ್ ಬೇಕೇ ಬೇಕಾ? ನಂಗೆ ಅದ್ರ ನೆನಪಾಗುದಿಲ್ಲ. ನೀವು ಹೇಳಿದ್ರೆ ಮಾತ್ರ ನೆನಪಾಗೋದು. ಟ್ಯೂಬ್ ಲೈಟ್ ನಾನು ಸ್ವಲ್ಪ ಲೇಟ್ ಗೊತ್ತಾಗ್ತದೆ ನಂಗೆ. ಬಂತು ನೋಡಿ ಲೈಟ್, ಟ್ಯೂಬ್ ಲೈಟ್ ಬಂತು ನಿಮ್ಗೆ. ಬಾಬಾಜಿ ನೀಲಿ ಪಂಚ ಕೇಳಿ. ನೀವು ನೆನ್ನೆ ಇಟ್ಕೊಂಡು ಹೋಗಿದ್ರಿ ಸೀದಾ ನೋಡಿ. ನಾವೇನು ವಾಪಸ್ ಕೊಡ್ಲೇ ಇಲ್ಲ. ಅಂತ ನಗ್ತಿದ್ದಾರೆ. ಲೈವ್ಗೆ ಬರುವಾಗ ವಾಯ್ಸಿದಾಗ ಬಂದು ನಗ್ತಾ ಇದ್ದಾರೆ ನವೀನ್ ಅವರು. ಫ್ರೀ ಟಿಕೆಟ್ಸ್ ನಾನೇ ಅಮೌಂಟ್ ಕಟ್ತೀನಿ ಲೈವ್ಗೆ ಬಂದ್ರೆ. ಹೌದಾ, ನಂದು ಕೂಡ ಕಟ್ಟಿ. ನವೀನ ಬ್ಲೂ ಪಾರ್ಕ್ ಫ್ರಾಕ್ ಕೇಳು ಅಂತಿದ್ದಾರೆ. ನವೀನಿಗೆ ಉಂಟಲ್ಲ
ನಿನ್ನೆ ಕೊಟ್ಟದ್ದು. मंगला मैं ना दुबई में रहती हूँ. हाँ दुबई में रहती हूँ. क्यों? अच्छा नाम है आपका. ಥ್ಯಾಂಕ್ ಯು ಅಂತ ಹೂಗುಚ್ಛ ಕೊಡ್ತಿದ್ದಾರೆ ಮಂಜು ಅವರು. ನಾ ಹಂಗೆ ಹೋಗ್ತೀನಿ ತಗೊಂಡು. ಇಲ್ಲ ಇವತ್ತು ಕೊಡಲ್ಲ ನಿಂಗೆ. ನಿನ್ನೆದು ರೆಂಟ್ ಬಾಕಿ ಇದೆ. ಫ್ರಾಕ್ ಅಂದ್ರೆ ನೀಲಿ. ನಿನ್ನೆದ್ದು ರೆಂಟ್ ಕಟ್ಬೇಕು. क्या हुआ मैडम जी? कुछ नहीं. आपका नाम अच्छा है इसके लिए हंसी आ गई मुझे. कौन रखा आपको ये नेम? ये नेम कौन रखा आपको? माँ बाप रखा. ಅಗ್ರಿಮೆಂಟ್ ಆಗಿಲ್ಲ ಇನ್ನು ರೆಂಟ್ ಕೊಡಲ್ಲ. ಇಲ್ಲ ಇಲ್ಲ ನಿನ್ನೆದ್ದು ಬೇಕು. ಫುಲ್ ನೈಟ್ ಇಟ್ಕೊಂಡಿದ್ದೀರಿ. ಖಾನ ಹೋಗ ಕ್ಯಾ ನಂಗನ. ಇದು ಹೆಸರು ಕರಿವಾಗ್ಲೇ ನಂಗೆ ನಗು ಬರ್ತಾ ಉಂಟು. ಅದಕ್ಕೊಂದು ಫ್ರಾಕ್ ಕೊಟ್ರೆ ಆದ್ರೆ ಹಾಕೊಳ್ತಾನ ಅಂತ ನಂಗನಾಲ್. ಫ್ರಾಕ್ ಬೇಕಾ ನಂಗನಾಲ್ಗೆ? जी मैडम जी पूरा नाम पासी है. पूरा नाम नंगलाल पासी है. नंगलाल क्या होना आपको बोलो. ಇದೆಂತ ನವೀನ್ ಎಂತ ಕಳ್ಸಿದ್ದೀರಿ? ಅರುಣ್ ಬಂದ್ರು. ಹೇಗಿದ್ದೀರಿ ಅರುಣ್? ಊಟ ಆಯ್ತಾ? ವೆಲ್ಕಮ್ ಟು ದುಬೈ ಅರುಣ್. ಲೈಕ್ ಅಂಡ್ ಥ್ಯಾಂಕ್ ಯು. ಕ್ರಿಕೆಟ್ ಕಾರ್ಡ್ ಎಲ್ಲಿದೆ ಕ್ರಿಕೆಟ್? क्या हुआ मैडम जी? कुछ नहीं हुआ. क्या हुआ? ನೆಲಮಂಗಲ ಅನ್ನೋ ಒಂದು ಗೊತ್ತಾಗಲ್ಲ. ಅದು ಯಾವ್ದೋ ಒಂದು ಐಡಿ ಬಂದಿದ್ಯಲ್ಲ ಈಗ. ಯಾರ್ದ ಗೊತ್ತಿಲ್ಲ ಅದು. ಆಯ್ತು ಅಕ್ಕ ನಿಮ್ದು. ನಂದು ಆಯ್ತು ಅರುಣ್. ಇದ್ದೆ. ನನ್ಗೊಂದು 2 ಡ್ರೆಸ್ ಕಳ್ಸಿ. ಡ್ರೆಸ್ ಸೂಪರ್ ಇದೆ. ಓಕೆ ಮಿಸಸ್ ಡ್ರೆಸ್ ಸೂಪರ್ ಇದೆ. ಆಯ್ತಾಯ್ತು ಕಳಿಸುವ. ನಿಮ್ಮ ಸೈಜ್ ಹೇಳಿ. ಕ್ರಿಕೆಟ್ ಅಲ್ಲ, ಕ್ರೆಡಿಟ್ ಕಾರ್ಡ್. ಓಕೆ ಓಕೆ ಕ್ರೆಡಿಟ್ ಕಾರ್ಡ್. ಓಕೆ ನಾನು ರಾಂಗ್ ಓದಿದ್ದು. ಓಕೆ ಸಾರಿ मैडम जी. आपका वीडियो सुपर. थैंक यू. उसमें ड्रेस का वीडियो है, देखो. एक ड्रेस पहन लो उसमें. आपको कौन देखेगा ऐसा नंगा से? कविता सिस्टर जी डन प्लीज बैक ಲಾಂಗ್ ವಿಡಿಯೋ ಸೇ. ನಿಮಗೆ ಕನೆಕ್ಟ್ ಆಗಿದಾರಂತೆ ಇವರು ಮುಂಚೆ. ಕವಿತಾ ಡನ್ ಸಿಸ್ಟರ್ ಡನ್ ಜಿ ಪ್ಲೀಸ್ ಚೆಕ್. ಲಾಂಗ್ ವಿಡಿಯೋಗೆ ಚೆಕ್ ಮಾಡಿ. ಈಗ ಕನೆಕ್ಟ್ ಆದ್ರಂತೆ. ಓಕೆ ಲಾಂಗ್ ವಿಡಿಯೋಗೆ ಕನೆಕ್ಟ್ ಆಗಿ ಬಂದ್ರಂತೆ. ಉಪಾನಿ ಬ್ಲೂ ಕೊಡಿ. ಓಕೆ ನಮ್ಗೆ ಅರುಣ್ಗೆ ಒಂದು ಹೆದ್ರಿಕೆನೆ ಆಗೋದು ಲೈವ್ ಅಲ್ಲಿ ಅಲ್ವಾ, ಯಾರು ನೋಡ್ತಾರಂತ. ಅದಕ್ಕೆ ಬ್ಲೂ ಬೇಕು. ಡ್ರೆಸ್ ಹಾಕೊಂಡ್ರೆ ವೇಟ್ ಪ್ರೆಸ್ ಮಾಡ್ತೀನಿ. ಓಕೆ ಆಯ್ತು. ಕಮ್ ಹೇಳ್ತಿದ್ದಾರೆ. ಮೇಡಮ್ ಜಿ ಕ್ಯಾ ಕರೋ ಬಚ್ಪನ್ ಸೆ ನಾಮ್ ರಖಾ ದಿಯಾ. ಅಕ್ಕ ಅಂತ ಹೇಳ್ತಿದ್ದಾರೆ. ಅರುಣ್ ನಮಸ್ತೆ ಹೇಳ್ತಿದ್ದಾರೆ. ಮಂಜು ಅವರು ಹೈ ನಮಸ್ತೆ ಅಕ್ಕ ಹೇಳ್ತಿದ್ದಾರೆ. ऐसा क्यों रखा नाम? चेंज करने का था ना आप?
ಹಾಯ್ ಮಾವ, ಗುಡ್ ಈವ್ನಿಂಗ್. ಕಾಫಿ ಆಯ್ತಾ? ಎಷ್ಟು ಪ್ರೀತಿ ನೋಡಿ, ಹಾಯ್ ಮಾವ ಅಂತ ಹೇಳ್ತಿದ್ದಾರೆ ಅರುಣ್ ಅವರು. 8 ಜನ ಏನ್ ಮಾಡ್ತೀರಿ? ಮೆಸೇಜ್ ಮಾಡಿ. ಲಾ 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 ಕರುನಾಡ ತಾಯಿ ಸದಾ ಚಿನ್ಮಯಿ. ನಂಗೆ ಆಡ್ಲಿಕ್ಕೆ ಬರಲ್ಲ ಅದು. ಕರುನಾಡ ತಾಯಿ ಸದಾ ಚಿನ್ಮಯಿ ಅಷ್ಟೇ ಬರೋದು. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ. ಇಲ್ಲ ಅರುಣ್, ಊಟ ಈಗ ಮಾಡಿದೆ. ಏನು ಊಟ ಮಾಡಿದ್ದಾರೆ? ಅಡಿಗೆ ಏನ್ ಮಾಡಿದ್ದಾರೆ ರಮ್ಯಾ ಅವರು? ಮೇಡಮ್ ಜಿ ಇಧರ್ ಕೋಯಿ ಔರ್ ಎಂತ ರಸನ್ ಕರ್ಡ್ रसम कर्ड पर बदलने में मुश्किल आता है. इधर कई और रसम. ಎಂತ ಮಂಜು ಅವ್ರು ಹೇಳಿದ್ದು? कर्ड रसम कर्ड पर बदलने में मुश्किल आता है. ಅದು ಕವಿಗೆ ಹಾಕಿ, ಅವರು ಒಳ್ಳೆ ಹಾಡ್ತಾರೆ. ಹಾಯ್ ಜಿಂಗಲಾಲ ಅಂತಿದ್ದಾನೆ. आधार कार्ड और रेशन कार्ड पर बदले में मुश्किल आता है. ओ, आधार कार्ड और रेशन कार्ड रसन आಗಿದೆ, ಅದು रसन रसन हो गया. रेशन नहीं हुआ, रसन कार्ड. थोड़ा मुश्किल है हिंदी पढ़ना. ಹೌದಾ ಮಾವ, ಏನು ಊಟ ಮಾವ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್ ಮನ್ ಪಸಂದ್, ಥ್ಯಾಂಕ್ ಯು, ವೆಲ್ಕಮ್ ಟು ದುಬಾಯ್. ಗುಡ್ ಈವ್ನಿಂಗ್ ಆಲ್ ಫ್ರೆಂಡ್ಸ್ ಹೇಳ್ತಿದ್ದಾರೆ. ಬಟ್ರೆ ಜಿಂಗಲಾಲ ಅಲ್ಲ ನಂಗಲಾಲ. ಅವನಿಗೆ ಒಂದು ಡ್ರೆಸ್ ಕೊಡ್ವಾ? ಡ್ರೆಸ್ ಆದ್ರೂ ಹಾಕೊಳ್ಳಿ. ನಂಗಲಾಲ ಮೇಡಮ್ ಜಿ ಅಪ್ಪ ಹಾಕಿ ಓ ನಂಗಲಾಲ್. ಅರುಣ್ ಆಗ್ತಿದ್ದಾರೆ. ಉಪಾನಿ ಥ್ಯಾಂಕ್ ಯು. ಯಾರು ಹೇಳ್ಬೇಕು? ಓ ನಂಗಲಾಲ ನಿಂಗಲಾಲ ಎಲ್ರಿಗೂ ಲಾಲ. ಹಾಯ್, ನಿಮ್ದು ಬ್ಲಾಗ್ ಸೂಪರ್ ಬರುತ್ತೆ, ಆದ್ರೆ ನಿಮ್ಮ ಮಕ್ಕಳು ಕಾಣಿಸ್ತಿಲ್ಲ. ಇಲ್ಲ, ಸೊ ಹಾಗೆ ಕೇಳ್ದೆ. ಉಂಟಲ್ಲ ಶಾರ್ಟ್ಸ್ ಅಲ್ಲಿ ನೋಡಿ, ಇವತ್ತು ಹಾಕಿದೆ. ನಿಮ್ಮ ಊರು ಯಾವ್ದು ಹೇಳಲಿಲ್ಲ, ಹಾಗೆ ಹೊರಟು ಬಿಟ್ರಿ. ಈಗ ಪುನಃ ಬಂದ್ರಿ, ವಿಡಿಯೋ ನೋಡಿ ಬಂದ್ರಾ? ಹಾಕ್ತಿದ್ದಾರೆ ಉಪಾನಿ. ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹೆಸರು ಬದಲಾಯಿಸೋದಕ್ಕೆ ತುಂಬಾ ಕಷ್ಟ ಹೇಳ್ತಿದ್ದಾರೆ ಅಲ್ವಾ ಮೇಡಮ್ ಜಿ? ಛತ್ತೀಸ್ಗಢ. ಓಕೆ ಓಕೆ ಓಕೆ, ಬಾಯ್ ಸಿಸ್ಟರ್. ಥ್ಯಾಂಕ್ ಯು ಪನಿ. ನಿಮ್ದು ಕಾಫಿ ಅಕ್ಕ. ಮಯೂರ್ ಬಂದ್ರು. ಹಾಯ್ ಮಯೂರ್, ಮಿಸ್ ಮಾಡಿದ್ರಾ ಲೈವನ್ನು? कैसे हो सुमी? मैं ठीक हूँ, आप कैसे हो? खाना हो गया? डन लाइक डन. ಥ್ಯಾಂಕ್ ಯು. ಒಂದು ಲೈಕ್ ಆದ್ರೂ ಕೊಡ್ತೀರಿ ಮಯೂರ್, ಥ್ಯಾಂಕ್ ಯು. ಮೇಡಮ್ ಜಿ लगता है नाम बदलना पड़ेगा. हाँ, बदल के आ जाओ नाम. ಡೈಲಿ ಮಿಸ್ಸಿಂಗ್ ಲೈವ್. ಓಕೆ ಓಕೆ, ಡೈಲಿ ಮಿಸ್ ಮಾಡಿ, ಡೈಲಿ ಲೈವ್ ಬರ್ತೀನಿ. ಓಂ ನಮ ಶಿವಾಯ. ನಾನು ಊಟ ಮಾಡಿದ್ದೆ, ಮೀನ್ ತಿಂದು. ಬೇಡ, ಪಾಲಕ್ ರೈಸ್ ಸಿಸ್ಟರ್. ಓ ಗುಡ್. ಸೊಪ್ಪು 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 ತರಕಾರಿ. ಮತ್ತೆ ಬಿಸಿಯಾ ರಮ್ಮಿ? ಯೋಗಕ್ಕೆ ಹೋಗ್ತಾರಲ್ಲ. कैसे आप इंग्लिश में लिखो. मैडम जी बचपन में रखा दिया. अच्छा है, अच्छा है. आपका ऐसा नेम है तो आपका माँ बाप का कैसे होगा ना नेम. ಅಂಗಲಾಲ್ ಪುಂಗಲಾಲ್. ಟುಗೆದರ್, ಎಸ್ ಟುಗೆದರ್ ಇದೆ. ಅರುಣ್ ನಗ್ತಿದ್ದಾರೆ. ಹಿಂದಿ ರೈಡ್ ಮಾಡಿ ಬನ್ನಿ.
बचपन में रखा दिया है, बदल लेना। लाइव आने के टाइम बदल के आ जाना। ऑन कविता, थैंक यू। ವಾಟ್ಸಪ್ ಅಲ್ಲಿ ಉಂಟು ಲಿಂಕ್. अरुण ಬರ್ತೀರಾ टुगेदर? क्या हुआ मैडम? कुछ भी नहीं हुआ, कुछ भी नहीं हुआ। थैंक यू अरुण। खाना हो गया क्या नंगालाल? ओके बाय बाय मनपसंद, थैंक यू। नंगे नंगालाल मेरा चैनल को कनेक्ट हो जाओ। ಇಲ್ಲ ಅಕ್ಕ, ಯಾಕೆ? ಥಿಂಕ್ ಮೇಡಮ್ ಜಿ. मेरा चैनल को कनेक्ट किया क्या नंगालाल? अभी देखो इधर RM, उसको कनेक्ट हो जाओ। अरुण सबको कनेक्ट हो जाओ। हाँ मैडम जी, ओके ಥ್ಯಾಂಕ್ ಯು ಲಾಲ್. ಸೂಪರ್ ಅಂತೆ. ಏನ್ ಸೂಪರ್? ನಂಗಲಾಲು ಯಾರು ಅಂತ ಡೌಟ್ ಇದೆ. ಹೌದಾ, ಹೇಳಿ ಹೇಳಿ. ಮಾವ ಬರ್ತಾರೆ ಅಕ್ಕ. ಪಾಪ ದಿನ ತೊಂದ್ರೆ ಕೊಡೋದು, ನಂಗೆ ಸರಿ ಕಾಣಲ್ಲ ಅವರಿಗೆ. मैडम जी सुपर, व्हाट सुपर? सुपर क्या है? उसको डाउट है, देखो RM जी को। आप कौन हो? ಯಾರ ಮೇಲೆ ಡೌಟ್ ಹೇಳಿ? ಎಲ್ಲೋ ಹೋಗಲ್ಲ ಮಾವ, ಎಲ್ಲೋ ಹೋಗಲ್ಲ. ಕ್ಯಾ ಸುಪ್ಪರೇ ನಂಗಲಾಲ್? ಮಂಗಳಾಗಿರಬೇಕು. ಮಂಗಳಾಗಿರಬೇಕು. ಕನ್ನಡದಲ್ಲಿ 2 ಬೈದ್ರೆ ಮತ್ತೆ ಮಾತಾಡ್ತಾನೆ. 2 ಬೈಬೇಕು ಅವನಿಗೆ. ಒಳಿ ಮಗನ ಮಗ ಅಂದ್ರೆ ಮತ್ತೆ ಸೀದಾ ದಾರಿಗೆ ಬರ್ತಾರೆ ಅಲ್ವಾ ಮಂಗಲ? ಥ್ಯಾಂಕ್ ಯು ಅರುಣ್. ವಿಡಿಯೋ ಹಾಕ್ತಾ ಇರಿ ಅರುಣ್, ವಾರಕ್ಕೆ ಒಂದಾದ್ರು. ಯಾಕೆ ಲೈವ್ ಮಾಡೋದಿಲ್ಲ ಅರುಣ್? ಬ್ಯುಸಿಯಾ? ಹೊಂಟೋದ್ರು ಎಲ್ರು. ಬೈಯುತ್ತೇನೆ ಬೈ ಬೈಲಿ, ಮತ್ತೆ ನೋಡುವ ಎಂತಾಗ್ತದೆ ಅಂತ. ಕಿಸಿ ಕೋ ಕೋಯಿ ಜಾಯಿನ್ ನಹಿ ಕರ್ತೆ ಕ್ಯಾ? ನೋಡಿ ಇವರಿಗೆ ಜಾಯಿನ್. ಅರುಣ್ ಜಾಯಿನ್ ಆಗಿದ್ದೀರಾ ಮನ್ಪಸಂದಿಗೆ? ಜಾಯಿನ್ ಆಗಿ. ಇವರು ಬೇಕಂತ ಬಂದದ್ದ ಎಂತ ಗೊತ್ತಿಲ್ಲ. ನಿನ್ನೆ ಕೂಡ ಅವರು ಟೆಸ್ಟ್ ಮಾಡಿ ಹೋಗಿದ್ದಾರೆ. ಯಾರು? ಹಾಯ್ ಹಾಯ್ ಯಾರು? ಬಂತು ಸೌಂಡ್ ನೋಡಿ, ಸೌಂಡ್ ಬಂತು ಲೈವ್ ಅಲ್ಲಿ. ಜೋಶ್ ಬಂತು ನೋಡಿ ಈಗ, ಜೋಶ್ ಬಂತು ನನ್ನ ಲೈವ್ಗೆ. ಹೌದಾ? ಥ್ಯಾಂಕ್ ಯು. ಸೂಪರ್ ಸೂಪರ್ ಹೌಸ್, ಒಳ್ಳೇದಿದೆ ಮನೆ. ನಿನ್ನೆ ಕೂಡ ಜಾಯಿನ್ ಆಗಿ, ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಕೂಡ ಜಾಯಿನ್ ಆಗಿ ಮತ್ತೆ ಹೋದ್ರಿ ಅಲ್ವಾ? ಇಲ್ಲ, ನಂಗೆ ಬ್ಯಾಕ್ ಆಗ್ಬಿಡ್ತು ಹಾಗೆ.
ಹಾಗೆ ಅದೆಂತ ಬ್ಯಾಕ್ ಆಗ್ಬಿಡ್ತು. ಕಾರ್ಪೆಟಾ ನೆಲದಲ್ಲಿ? ಕಾರ್ಪೆಟ್ ನಾನು ಸೋಫಾ ಮೇಲೆ ಕೂತಿದ್ದೀನಿ, ಕಾರ್ಪೆಟ್ ಇದು. ಸೋ ನೈಸ್. ಜಾಯಿನ್ ಓ ಆಗಿದ್ದೇನೆ नहीं ಹೇಳಿ ಅಕ್ಕ ಅವರಿಗೆ ಇವಾಗ ಜಸ್ಟ್ ಗಿಫ್ಟ್. ಓ ಬಟ್ हाँ ಜಾಯಿನ್ ಕಿಯಾ ಬೋಲ್ ರहे ಮೆಸೇಜ್ ರೀಡ್ ಮಾಡ್ತಾ ಇದ್ದೇನೆ. ಮನ್ ಪಸಂದ್ ಬಟ್ ಜಾಯಿನ್ ಜಾಯಿನ್ ಕಿಯಾ. ಆಗಿದ್ದೇನೆ ಹೇಳಿ ಅಕ್ಕ ಅವರಿಗೆ ಇವಾಗ ಜಸ್ಟ್ ಗಿಫ್ಟ್ ಅಂತ ಹೇಳ್ತಿದ್ದಾರೆ. ಮ್ಯಾನ್ ಪರ್ಸನ್ ಲಾಗ್ ಅವರು ಲಿಂಕ್ ಡ್ರಾಪ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಯಾರೆಲ್ಲ ಇದ್ದೀರಾ ಬೇಗ ಬೇಗ ಜಾಯಿನ್ ಆಗಿ ಸಪೋರ್ಟ್ ಮಾಡಿ. ಒಳ್ಳಿ ತಡೀರಿ, ಕೋಲ್ ಇಟ್ಕೊಂಡ್ ಬರ್ತೀನಿ ಈಗ ನಿಮ್ಗೆ. ಯಾಕೆ ನನ್ ಲೈವಿಗೆ ಬಂದಿಲ್ಲ, ಪೆಟ್ಟು ಬೀಳತ್ತೀಗ. ಹೆಲೋ ಅಂತ ಬಂದ್ರು. ಜಾಯಿನ್ ಕಂಡ್ರೆ ಕರೆನ್ आप सब अब अभी ರಿಟರ್ನ್ ಕರೆಂಗಾ ಸಬ್ ನೋ ಅಂತ ಹೇಳ್ತಿದ್ದಾರೆ ಮನ್ ಪಸಂದ್ ಲಾಗ್ ಅವರು. ಕವಿತಾ ಕನ್ನಡ, ಓ ಟೀಚರ್ ಇಲ್ಲೇ ಇದ್ದೀರಾ ನೀವು? ಯಾಕೆ ನಿನ್ನೆ ಲೈವ್ ಮಾಡಿಲ್ಲ? ಮನ್ ಪಸಂದ್ ಐ ಆಮ್ ಆಲ್ರೆಡಿ ಕನೆಕ್ಟೆಡ್ ಟು 2 months ಬ್ಯಾಕ್, ಯು ವಿಲ್ ನಾಟ್ ರಿಟರ್ನ್ ಅಂತ ಹೇಳ್ತಿದ್ದಾರೆ. ಕವಿ ಟೀಚರು ಅರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಕವಿ, ಕಾಫಿ ಆಯ್ತಾ? ಸ್ಕೂಲಲ್ಲಿ ಇದ್ರಾ ಮನೇಲಿದ್ರಾ? ಒಳ್ಳಿ ಅವರು ಲೈಕ್ ಅಂತ ಹೇಳ್ತಿದ್ದಾರೆ. ಕವಿತಾ ಪ್ಲೀಸ್ ಕಮೆಂಟ್ ಅಂತ ಹೇಳ್ತಿದ್ದಾರೆ. ಮನ್ ಪಸಂದ್ ಅವರು ಎಸ್ ಕೆ ಒಳ್ಳಿ ಹಾಯ್ ಅಂತಿದ್ದಾರೆ. ಕವಿಯವರು ಲಾಲ್ ಅಂತ ಯಾರು ಮಂಜಣ್ಣ ಹಾಯ್ ಹರು ಅಂತಿದ್ದಾರೆ. ಹಾಯ್ ಹಾಯ್ ಟೀಚರ್ ಅಂತಿದ್ದಾರೆ ಒಳ್ಳಿ. ಸ್ವಲ್ಪ ಗ್ರಾಮರ್ ಮತ್ತೆ ಮಿಸ್ಟೇಕ್, ಕವಿ ವಿಲ್ ನಾಟ್ ರಿಟರ್ನ್ ಅಂತೆ. ಹೌದು, ಗ್ರಾಮರ್ ಮಿಸ್ಟೇಕ್ ಇದೆ, ಚೂರು ಸರಿ ಮಾಡ್ಕೊಳ್ಳಿ. ಯಾವ್ದ್ರಲ್ಲಿ? ಒಳ್ಳಿ ವಿಲ್ ನಾಟ್ ರಿಟರ್ನ್ ಹೇಳಿದ್ರು, ಅದೇ ಹೇಳಿದ್ರು ಹೌದು. ಅದಕ್ಕೆ. ಹಾಯ್ ಒಳ್ಳಿ, ಹೇಗಿದ್ದೀರಿ? ಊಟ ಆಯ್ತಾ? ಏನ್ ಸ್ಪೆಷಲ್ ಯಾರ್ದು? ನಿಮ್ದು ಇವತ್ತು? ನಂದು ನೆನ್ನೆ ಎದ್ದೆ. ಹೌದಾ? ಅಲ್ಲೋಡಿ ಭಟ್ರೆ ಏನಂತ ಹೇಳ್ತಿದ್ದಾರೆ. ಓ ನೀವು ಕವಿರಿ ಶಿವಮೊಗ್ಗದಿಂದ ಬರ್ತಾ ಇದ್ದೆ ಸೌಂಡ್ ಬರ್ಜರಿ ಸೌಂಡ್. ಹೌದೌದು, ಸೌಂಡ್ ಬರ್ಜರಿ ಅಂತ ಹೇಗೆ ಅವರದ್ದು. ನೋಡಿ, ಶಿವಮೊಗ್ಗದಿಂದ ಹಾಗೆ ದುಬೈ ಹಾರಿದ್ ನಾನು. ಕಾಫಿ ಆಯ್ತಾ ಒಳ್ಳಿ ಅಂತಿದ್ದಾರೆ ಕವಿ. ಕೆ ಶ್ರೀವಳ್ಳಿ ವೆಲ್ಕಮ್ ಅಂತ ಹೇಳ್ತಿದ್ದಾರೆ. ಮನ್ ಪಸಂದ್ ಅವರು ಸಾರಿ ಯಾರು ನಾಳೆ ಬರ್ತೀನಿ ಅಂತಿದ್ದಾರೆ. ನಾಳೆ ಬರ್ಬೇಕಾಯ್ತಾ? ರಮ್ಯಾ ಬಂದ್ರು. ರಮ್ಮಿ ಹಾಯ್ ರಮ್ಮಿ, ಪಾಲಕ್ ತಿಂದ್ರಾ? ಪಾಲಕ್ ರೈಸ್. एक कमेंट करना, रिटर्न मिलेगा, मिल जाएगा. ಸುಮ್ಮಿ ವಳ್ಳಿ ಲವ್ ಯು ಅತ್ತಿಗೆ ಅಂತ ನೋಡಿ, ಕೈ ಮೇಲೆ ಹೋಗಿದೆ ಟೀಚರ್ ಇದ್ದು. ಕಾಣ್ತಿಲ್ವಾ ಹೌದು ಅತ್ತಿಗೆ? ಹೌದೌದು. ಒಳ್ಳಿರುತ್ತೆ. ಓಕೆ ರಮ್ಮಿ, ನೋ ಪ್ರಾಬ್ಲಮ್. ಕೆಲಸ ಮಾಡಿ ಪಟಾಪಟ ಅಂತ. ಹಾಯ್ ಮ್ಯಾಮ್ ಮಾನ್ ಹೇಳ್ತಿದ್ದಾರೆ ಶಿವಳ್ಳಿ. ರೀಡ್ ಮಾಡಿ, ನಿಮ್ ಸೌಂಡ್ ಒಳ್ಳೇದಿದೆ. ಹೌದಾ, ಹಂಗಂತೀರಾ? ಒಳ್ಳೆಯವರು ಹಾಯ್ ಮ್ಯಾನ್ ಅಂತ ಹೇಳ್ತಿದ್ದಾರೆ. ರಮ್ಯಾ ಅವರು ಹಾಯ್ ಕವಿ ಸಿಸ್ ಕಾಫಿ ಅಂತ ಕೇಳ್ತಿದ್ದಾರೆ. ಮನ್ ಪಸಂದ್ ಅವರು ಲಿಂಕ್ ಪರ್ ಸಬ್ ಕಮೆಂಟ್ ಕರಣ್ ಪ್ಲೀಸ್ ರಿಟರ್ನ್ ಮಿಲೇಗಾ ಅಭಿ ಅಂತ ಹೇಳ್ತಿದ್ದಾರೆ. ಆರಮ್ ಅವರು ಎಂತ ಇದು ಈ ತರ ಯೋಚನೆ ಮಾಡ್ತಿದ್ದಾರೆ. ಕುಡಿಬೇಕು ಅತ್ತಿಗೆ ರೆಡಿ ಮಾಡ್ತಾ ಇದ್ದೀನಿ ಅಂತಿದ್ದಾರೆ ಕವಿ ಟೀಚರು. ಒಂದ್ ರಮ್ಮಿ ಒಂದ್ ಜಾಕ್ಪಾಟು ಅಂತ ಹೇಳ್ತಿದ್ದಾರೆ ಭಟ್ರು. ಇಲ್ಲ ನಾನು ರೈಸ್ ತಿಂದಿಲ್ಲ, ರೊಟ್ಟಿ ತಿಂದೆ. ಹಾಗಲಕಾಯಿ ಏನಾಯ್ತು? ಡಿಸ್ಕನೆಕ್ಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಾನು ನಂಗೆ ಬೇಡ ಕಾಫಿ ಬೇಡ, ಕುಡಿಯಲ್ಲ. ಮ್ಯೂಟ್ ಮಾಡಿ. ಜಾಸ್ತಿ ಅಂತೇನು, ಡಬಲ್ ವಾಯ್ಸ್ ಅದು, ಸ್ಪೀಕರ್ ಲೌಡ್ ಇದೆ.
ಇರ್ಲಿ ಬಿಡಿ, ಕೇಳಿ. ಫೋನಲ್ಲಿ ಇಟ್ಟವರಿಗೂ ಕೇಳ್ಬೇಕು, ಅಷ್ಟು ಗಟ್ಟಿದೆ. ಹ್ಮ್. ಹೌದಾ? ವಳ್ಳಿ ವಳ್ಳಿ ಶ್ರೀವಳ್ಳಿ, ಏನಮ್ಮ ವಳ್ಳಿ? ಸುಮ್ನೆ ಅಂತಾರೆ. ಇರ್ಲಿ ಬಿಡಿ, ನಂದು ಸ್ಲೋ ಉಂಟಲ್ಲ ವಾಯ್ಸ್. ಬನ್ನಿ, ಮೆಸೇಜ್ ಬರ್ಲಿ, ಸೌಂಡ್ ಬಾಕ್ಸ್ ಇದೆ, ಬರ್ಲಿ ಬರ್ಲಿ. ನನ್ನ ಟುಗೆದರ್ ಆದ್ರೆ ಸುಮ್ನೆ ಕಾಪಿರೈಟ್ ಬರುತ್ತೆ. ಹೌದೌದು. ನೀವು ಬರುವಾಗ್ಲೇ ಅವರೆಲ್ಲ ಬರುದು, ಕವಿ ಬಂದಾಗ ಬೇಡದವರೆಲ್ಲ ಬರುದು. ಹೌದು. ಹೌದು, ಕವಿ ಜಾಯ್ನ್ ಆದ್ರೆ ಬೇಡದವರೆಲ್ಲ ಬರ್ತಾರೆ ಕಮೆಂಟ್ ಮಾಡ್ಲಿಕ್ಕೆ. ಅದಕ್ಕೆ ಅವ್ರಿಗೆ ಸಿಟ್ಟು ಬರ್ತದಲ್ಲ. ಅದು ಆಗುದಿಲ್ಲ ದುಬೈ ಅವರಿಗೆ, ಕಾಪಿರೈಟ್ ಆಗ್ತಾರೆ. ಬನ್ನಿ ನೋಡುವ ಇವತ್ತು, ಇವತ್ತು ಬರ್ತದ ನೋಡುವ. ಇನ್ನೂ ಇಲ್ಲ. ಹ್ಮ್. ಯಾರು? ಕೇಳ್ತದೆ ಕೇಳ್ತದೆ, ವಾಯ್ಸ್ ಇದೆ. ಹ್ಮ್. ಅದು ಯಾರಿಗಾದ್ರೂ ಬೈದ್ರೆ ಮಾತ್ರ ಕವಿ ಕಾಪಿರೈಟ್ ಬರೋದು, ಇಲ್ಲಾಂದ್ರೆ ಬರಲ್ಲ. ಬೈಲಿಕ್ಕಿಲ್ಲ ವಾಟ್ಸಪ್ ಅಲ್ಲಿ ವಾಯ್ಸ್ ಹಾಗೆಲ್ಲ. ಓಕೆ ಸುಮಿ ಸುಮಿ ಅಕ್ಕೋ, ಇಲ್ಲಿಗೆ ಇದ್ದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯ್ತು. ಭೇಟಿ ಮುಂದಿನ ಸಂಚಿಕೆಯಲ್ಲಿ. ವಂದನೆಗಳು. ಥ್ಯಾಂಕ್ ಯು ಭಟ್ರೆ. ಕೇಕ್ ಇದೆಯಾ ಆರು? ತಿನ್ಬೋದಾ? ಹೌದಾ? ದಿನಾ ಇರ್ತದಂತ ಕಾಣ್ತದೆ ಅಲ್ವಾ?
ಒಳ್ಳೇದು. ಓಕೆ ಭಟ್ರೆ, ವೈಟ್. ನವೀನ್ ಅವರು ಇಟ್ಕೊಂಡು ಹೋಗಿದ್ದಾರೆ ನೋಡಿ, ಹುಡುಕ್ಬೇಕೀಗ ಅವರನ್ನು. ನಂಗಲ್ಲ ಹೋದ್ರು. ಜಾನ್ ಇದ್ರು. ಅಲ್ಲ ಅವರು ಇದ್ರು ನಂಗಲ್ಲ. ಯಾರವರು? 50 minutes. ಹಾಯ್ ಹಾಯ್ ಬೇಬಿ, ಹೌ ಆರ್ ಯು? ಹುಡ್ಗನ ಹುಡ್ಗಿಯ ಮಗಳ? ಓಕೆ ಓಕೆ. ವಾಟ್ಸ್ ಯುವರ್ ನೇಮ್? ಕವಿತಾ ಸಿಸ್ ಗಿಫ್ಟ್ ಡನ್ ಅಂತೆ, ಮನ್ ಪಸಂದ್. ಏನು? ಅರ್ಮಿತಾ, ಅನ್ವಿತಾ. ಓಕೆ, ಕೇಕ್ ತಿಂತೀಯ ದಿನ? ಓ ಅಮ್ಮನಿಗೆ ಬೇರೆ ಎಲ್ಲ ಉಂಟಲ್ಲ ಮಾಡ್ಲಿಕ್ಕೆ, ಅದೇ ಮಾಡ್ತಾರೆ. ದಿನ ಹೇಳದಲ್ಲ, ಶುಗರ್. ನೋಡು ಒಂದಿನ ಟೇಸ್ಟ್ ಮಾಡು ನಿಮ್ಮ ಕೇಕ್. ದುಬೈಗೆ ಕಳ್ಸಿ. ಅವರು ನಿಮ್ದು ಲಿಂಕ್ ಹಾಕ್ತೀನಿ, ವೇಟ್. ಕರ್ತಿ ಹೂ. ಕ್ಲಾಸಿಗೆ ಹೋಗ್ಲಿಕ್ಕುಂಟಾ? ಕರ್ಕೊಂಡು ಹೋಗ್ತೀರೀಗ? ಓ, ಹೌದಾ? ನಾವೇನು ವೇಟ್, ನಾನು ನೀವು ಹೋದ್ರಿ ಅಂತ ಎಣಿಸಿದೆ. ಲಿಂಕ್ ಹಾಕಿ ಕೊಡ್ತೀನಿ. ಹೌದಾ? ನಿಮ್ದು ಲಿಂಕ್ ಹಾಕ್ತೇನೆ ಒಂಚೂರು ನಿಲ್ಲಿ. ಹೋಗಿ ಲಿಂಕ್ ಹಾಕ್ತೇನೆ, ಹೇಳಿ ಅವ್ರಿಗೆ. ಏನ್ ಪ್ರೆಸ್ಸೇ ಆಗ್ತಿಲ್ಲ ಮಾರ ಇದು ಫೋನ್. ಅದು ಫೋನ್ ಉಂಟಲ್ಲ, ಸರಿ ಇಲ್ಲ ಅದು. ಒಂದ್ ನಿಮಿಷ. ಇದು ಫೋನ್ ಗೊತ್ತಾಗುದಿಲ್ಲ. ಹೋಗಿ ಹಾಗಾದ್ರೆ. ಬಂತು ಬಂತು ನೋಡಿ, ಇದು ನಿಮ್ಮ ಲಿಂಕ್, ಹೇಳಿ ಅವರಿಗೆ. ಬರ್ಲಿಲ್ವಾ? ನಂದು ಬರ್ಲಿಲ್ಲ. ಏನು ಬರ್ಲಿಲ್ಲ? ಹೈಡ್ ಮಾಡಿದ್ದಾರ ಯಾರು ನೋಡಿ? ಈಗ ಬಂತು. ಬಂತಲ್ಲ, ಅದು ಲಿಂಕ್ ಬರ್ಲಿಲ್ಲ ಮಾತ್ರ. ಹಾಯ್ ಬಂತು. ಬಂತಲ್ಲ, ಇಲ್ವಾ? ನೀವ್ ಹಾಕಿ. ಹೋದ್ರಿ ಅಂತ ಎಣಿಸಿದೆ ನಾನು. ಕೊಟ್ಟೆ ಬ್ಲೂ. ಹೋಗಿ ಹಾರು. ಥ್ಯಾಂಕ್ ಯು ಅಜ್ಜ, ಥ್ಯಾಂಕ್ ಯು ಸೋ ಮಚ್. ಹಾರು ಹೋದ್ರಲ್ಲ, ಲಿಂಕ್ ಹಾಕಿ ನೀವು ಹಾರು. ಮತ್ತೆ ರಮ್ಯಕ್ಕ ಬಂದ್ರ? ಹೌದೌದು. ಇಲ್ಲ, ರಮ್ಯಕ್ಕ ಇಲ್ಲಿ ಮೆಸೇಜ್ ಮಾಡಿ ಹೋದ್ರು, ಬಿಸಿ ಇದ್ದಾರೆ. ನೀವ್ ಹೋದ್ರಿ ಅಂತ ತಗೊಂಡೆ ಡ್ರೆಸ್, ಕೊಟ್ಟೆ ಈಗ. ಆಯ್ತಾ? ಇದ್ದೀರಾ ಆನಲ್ಲೇ, ಲೈವ್ ಅಲ್ಲಿ ಆನಲ್ಲಿ ಇದ್ದೀರಾ? ಮತ್ತೆ ಯಾರಿದ್ದೀರಿ? 5 ವಾಚಿಂಗ್ ಇದೆ, ಮೆಸೇಜ್ ಮಾಡಿ. ಬರ್ಲಿ ಮೆಸೇಜ್.
ಮತ್ತೇನ್ ಸಮಾಚಾರ? ಊಟ ನೆನ್ನೆದೆಲ್ಲ ಉಳ್ದತ್ ಖಾಲಿ ಮಾಡಿ ಅದೇ ಇದೆ. ನಾಳೆ ಫ್ರೈಡೆ. ಫುಲ್ ಸಪೋರ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಮಿಕ್ಕಿ ಮೌಸ್ ಯಾರು ಇಲ್ಲ ಇಲ್ಲಿ, ಯಾರು ಇಲ್ಲ ಇಲ್ಲ ಇಲ್ಲ. ರೂಪಾ, ಹಾಯ್ ರೂಪಾ, ಹೇಗಿದ್ದೀರಿ ರೂಪಾ? ಟೀ ಆಯ್ತಾ ರೂಪಾ? ಲೈಕ್ ಥ್ಯಾಂಕ್ ಯು ರೂಪಾ. ಒಂದ್ಸಲ ಬಂದು ಹೋದ್ರಲ್ವಾ ನೀವು? ಕಾಫಿ ಇಲ್ಲ, ಕಾಫಿ ಇಲ್ಲ. ಹೈ RTCS ಹೇಳ್ತಿದ್ದಾರೆ. ಹಾಯ್ ನವೀನ್ ಹೇಳ್ತಿದ್ದಾರೆ ರೂಪಾ ಅವರು. ಹಾಯ್ RD ಹೇಳ್ತಿದ್ದಾರೆ ಅವರು. ಸನ್ನಿ ವಲ್ಲಿ ನವೀನ್ ಕಾಫಿ ಆಯ್ತಾ? ನವೀನ್ ಬಿಸಿ ಸಪೋರ್ಟ್ ಮಾಡೋದರಲ್ಲಿ, ಫುಲ್ ಸಪೋರ್ಟ್. ವಲ್ಲಿ ಅಂತ ನೋಡಿ ಎಷ್ಟು ಆಸೆ ವಲ್ಲಿ ಮತ್ತೆ ರೂಪಗೆ. ಆಯ್ತು ನಿಮ್ದು ಹೇಳ್ತಿದ್ದಾರೆ. ಡಿಸ್ಟರ್ಬ್ ಮಾಡಬೇಡಿ ಅವರಿಗೆ, ಸಪೋರ್ಟ್ ಮಾಡ್ಲಿ. ಸುಮಿ ಶಾಪಿಂಗ್ ಜೋರಿದೆ. ಹೌದೌದು, ಅದು ಆಫರ್ ಶಾಪಿಂಗ್ ಇದ್ದಿದ್ದು, ಈ ದಿನ ಶಾಪಿಂಗ್. ಕಿಸೆ ಖಾಲಿ ಮಾಡಿದ್ದು ಸ್ವಲ್ಪ ಪರ್ಸಲ್ ಸ್ವಲ್ಪ ಖಾಲಿ ಮಾಡ್ಬೇಕಲ್ಲ. ಸನ್ನಿ ಊಟ ಮಾಡಿದ್ದ ಚಿನ್ನಿ? ಓ ಅಂತ ಪ್ರೀತಿ ಮಾರೆ, ಲವ್ ಲವ್. ಸನ್ನಿ ಮತ್ತೆ ವಲ್ಲಿಗೆ. ಇಲ್ಲ ವಲ್ಲಿ, ನೈಟ್ ಮಾಡ್ತೀನಿ. ಏನು ಊಟ ಬಿಟ್ಬಿಟ್ಟಿದ್ದೀರಾ ಮಧ್ಯಾಹ್ನ? ಮೊದ್ಲೇ ಸಪುರ ಇದ್ದೀರಿ ನೀವು. ಸುಮ್ಮಿ ಅಂತ ನಗ್ತಿದ್ದಾರೆ. ಮೊದ್ಲೇ ಇಷ್ಟು ಸಪುರ ಇದ್ದೀರಿ, ಊಟ ಮಾಡದಿದ್ರೆ ಮತ್ತು ಸಪುರ ಆಗ್ತೀರಲ್ವಾ. ಸ್ಲಿಮ್ ಒಳ್ಳೇದು, ಆದ್ರೆ ಜಾಸ್ತಿ ಸ್ಲಿಮ್ ಆಗ್ಬಾರ್ದು. ತಿನ್ನು ಸನ್ನಿ. ಹೌದು, ಸಣ್ಣಗಿದ್ದೀರಿ, ಸ್ವಲ್ಪ ತಿನ್ನಿ. ನೋಡಿ ಎಷ್ಟು ಬೇಸರ ಆಯ್ತು ವಲ್ಲಿಗೆ. ಸುಮಿ ಆಗಿಲ್ಲ ಮಾರೈತಿ, 1.4. ನಿಮ್ದೆಲ್ಲ ಆಗಿದೆಲ್ಲ. ಒಲ್ಲಿ 1.4K ಇನ್ನು ತುಂಬಾ ಬೇಕು. ಮನಸ್ಸಾಗಿಲ್ಲ ವಲ್ಲಿ, ಮನಸ್ಸಾಗಿಲ್ಲ. ಬೆಣ್ಣೆ ಸಪೋರ್ಟಿಂಗ್, ಬೆಣ್ಣೆ ಬೆಣ್ಣೆ. ನಮ್ಮ ದಾವಣಗೆರೆ ಬೆಣ್ಣೆ ಸಪೋರ್ಟಿಂಗ್, ಫುಲ್ ಸಪೋರ್ಟಿಂಗ್. ಮತ್ತೆ ರೂಪ ಅವರೇ, ಏನು ವಿಶೇಷ? 1 ಮಂತ್ ಇದೆ ಸುಮಿ. ಎಷ್ಟು ಮಂತ್ ಮಂತ್ ಎಷ್ಟಿದೆ ಯಾರಿಗೆ ಗೊತ್ತು. ಅಷ್ಟೇ ಆದದ್ದು 1.4. ವರ್ಷ ಬೇಕಾ ಅಂತ? 2 ವರ್ಷ. ದೊಣ್ಣೆ ಬೇಕಾ ದುಬೈ ಆಂಟಿ? ಬೇಡಪ್ಪ. ಯಾವ ದೊಣ್ಣೆ ಅದು? ಇನ್ನು ತಿಂದ್ಯಾ ವಲ್ಲಿ? ವಲ್ಲಿ ನೀನ್ ತಿಂದ್ಯಾ? ಏನ್ ತಿಂದಿ ವಲ್ಲಿ? ಉಟ್ಕೊಂಡ್ ಬಂದೆ, ಹೊಡಿತೀನಿ. ತಿನ್ನು, ಟೈಮ್ ಆಗಿದೆ. ನಾವಿನ ಹತ್ರ ದೊಣ್ಣೆ ಉಂಟು, ಅದನ್ನೇ ತಗೊಂಡೋಗಿ. ಆಚಾರ ಆಗೋಕೆ ಮಂತ್ ಅಲ್ಲ, ವರ್ಷನೇ ಬೇಕು. 2 ವರ್ಷ ಬೇಕಂತ. ಅಷ್ಟು ಕಮ್ಮಿ ಉಂಟು. ಒಂದ್ಸಲ ಬಿಟ್ಟೆ ಲೈವ್, ಜಾಸ್ತಿ ಆಗೋದು ಕಾಣ್ತಾ ಇರ್ಲಿಲ್ಲ. ಅದಕ್ಕೆ ಪುನಃ ಮಧ್ಯದಲ್ಲಿ ಮಾಡೋದು ಈಗ. ಮತ್ತೆ ರೂಪ, ಏನ್ ಸಮಾಚಾರ? ವಲ್ಲಿ ನೀನು ತಿಂದ್ಯಾ ವಲ್ಲಿ? ಹೇಳಮ್ಮ. ದೊಣ್ಣೆ ಬರ್ತಾ ಉಂಟಿಲ್ಲ ಅಂದ್ರೆ. ಲಕ್ಷ್ಮಿ ಬಿ, ಹಾಯ್ ಮಿಸಸ್. ಟೀ ಆಯ್ತಾ? ಇಲ್ಲ ಲಕ್ಷ್ಮಿ, ನಿಮ್ದಾಯ್ತಾ? ತಲೆನೋವು ಸನ್ನಿ, ಯಾಕೆ? ಮಸಾಜ್ ಮಾಡ್ಲಾ? ದೊಣ್ಣೆ ಬೇಡ ನವೀನ್. ಬೆಣ್ಣೆ ಕೊಡಿ ಅವರಿಗೆ. ಹಾಯ್ ಅಡ್ಡಿ ಹೇಳ್ತಿದ್ದಾರೆ ಲಕ್ಷ್ಮಿ ಅವರು. ಮತ್ತೆ ಹೇಗಿದ್ದೀರಿ ಲಕ್ಷ್ಮಿ? ನಿಮ್ದಾಯ್ತಾ ಟಿವಿ? ಟಿವಿ ಅಲ್ಲ, ಟೀ.
ಅಲ್ಲಿ ಟೆನ್ಷನ್ ಮಾಡ್ಕೊಳ್ಬೇಡ ಅಂತಿದ್ದಾರೆ. ಸೂಪರ್ ಸಿಸ್ ನೀವು, ನಾನು ಸೂಪರು. RDCSಗೆ ಸಿಗುತ್ತೆ ಬೆಣ್ಣೆ ಅಂತಿದ್ದಾರೆ. ಲೇ LP ಎಲ್ಲೋ ಲೇ LB ಹೋ ಎಂತದು ಗೊತ್ತಾಗ್ಲಿಲ್ಲ. ಲಕ್ಷ್ಮಿ ಬಿ ಹೇಳ್ತಿದ್ದಾರಾ? ಓಕೆ ಓಕೆ. ಲೇ ಲಕ್ಷ್ಮಿ ಬಿ ಹೋ ಹೇಳ್ತಿದ್ದಾರೆ. ಹಾಯ್ ಲಕ್ಷ್ಮಿ ಬಿ ಹೇಳ್ತಿದ್ದಾರೆ ರೂಪ ಅವರು. ಹೇ ನವೀನ್, ನನ್ನೆ ದುಡ್ಕೊಂಡು ಹೋಗ್ತಿದ್ದೀರ. ಅವರು ಅವಸರದಲ್ಲಿದ್ದಾರೆ. ರಶ್ ಅಲ್ಲಿ ಹೋಗ್ಬೇಕು ನೀವು ಅವರ ಮಧ್ಯದಲ್ಲಿ. ಹಾ ಬೋಲೋ ಆಡಿ ಹೇಳ್ತಿದ್ದಾರೆ. ಹಾ ಸನ್ನಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನವೀನ್ ಹೇಳ್ತಿದ್ದಾರೆ ರೂಪ ಅವರು. ಹಿಂಗೆ ನಾವು ಸೂಪರ್ ಸೂಪರ್ ಮಾರೆ, ನಿಮ್ಗಳ ಮಧ್ಯೆ ಚಟ್ನಿ ಹಾಕ್ತೇವೆ ನಾವೆಲ್ಲ ಬಂದ್ರೆ. ಹಾಯ್ ಲಕ್ಷ್ಮಿ ಸಿಸ್ ಹೇಳ್ತಿದ್ದಾರೆ ಒಳ್ಳಿ ಅವರು. ಲಕ್ಷ್ಮಿ ಆಯ್ತಾ ಕಾಫಿ? ಆಡಿ ಕ್ಯಾ ಕರ್ ರಹೆ ಹೋ? ದುಬೈ ಆಂಟಿಗೆ ಬೆಣ್ಣೆ ಸಿಗಲ್ಲ, ಅದಕ್ಕೆ ನನ್ನ ದೊಣ್ಣೆ ಕೊಡ್ತೀನಿ. ಮಾಡಿ ಮಾಡಿ ನಿಮ್ಮದು ದೊಣ್ಣೆ ಕಳಿಸ್ತೀರಲ್ಲ, ಅದು ಮ್ಯಾಕ್ ಏನು ಇಷ್ಟ ಆಗಲ್ಲ. ಲಕ್ಷ್ಮಿ ಬಿ ಬೆಡ್ ಮೇ ಹೋಮ್. ವಾಟ್ ಆರ್ ಯು ಡೂಯಿಂಗ್ ಆನ್ ದ ಬೆಡ್? ಓಕೆ LB. ಲಕ್ಷ್ಮಿ ಕನ್ನಡ ಬರಲ್ವಾ? ಹಿಂದಿನ? ಮಾಡಿ ಮಾಡಿ ಸಪೋರ್ಟ್ ಮಾಡಿ ಸುಮ್ಮಿಗೆ. ಹೌದು ಮಾಡಿ, 1-2 ಸಾವಿರ ಆದ್ರೂ ಮಾಡಿ ಮಾರ್ರೆ. ಅರೇ ಊಟ ಉಚ್ಚವೋ ಯಾರ್. ಸ್ವಲ್ಪ ತಿನ್ನಿ, ಚೆನ್ನಾಗಿರುತ್ತೆ. ಬೇಡ ಬೇಡಪ್ಪ ಯಬ್ಬಾ, ನೀವು ತಿಂದು ಕೊಟ್ರೆ ತಿಂತೀನಿ ಅದನ್ನು, ನೀವು ಕಳಿಸಿದ ಬೆಣ್ಣೆ. ಬರುತ್ತೆ ಸುಮಿಸಿತ್, ಮಾತಾಡಿ ಮತ್ತೆ. ಇದು ಕನ್ನಡ ನಾಡಲ್ಲಿ ಕನ್ನಡ ಮಾತಾಡ್ಬೇಕು. ಹಾ ಲಕ್ಷ್ಮಿ ಬಿ ಹೇಳ್ತಿದ್ದಾರೆ. ಯಾಕ್ ನವೀನ್ ಹೇಳ್ತಿದ್ದಾರೆ. ಬಟ್ ರೈಟಿಂಗ್ ಬರಲ್ಲ. ಓಕೆ. ಛೀ ದೊಣ್ಣೆ. LB ಓ ತುಜೆ ಬಾತ್ ಕರ್ ರಹಿ ಹೇ. ಏನೋ ಹಿಂದಿಯಲ್ಲಿ ಮಾತಾಡ್ತೀರಿ ಮಾರೆ. ಕನ್ನಡ ನಾಡಲ್ಲಿ ಕನ್ನಡ ಮಾತಾಡ್ಬೇಕು. ವ್ಯಾಕ್ ಗಲೀಜ್ ನವೀನ್. ನಿಮ್ಗೂ ಕಳ್ಸಿದ್ದಾರಾ ಒಳ್ಳಿ? ನಂಗೆ ಕಳ್ಸಿದ್ದಾರೆ 1-2 ಸಲ ಬೆಣ್ಣೆ, ಅದನ್ನು ಯಾರು ನೋಡುದು ಮಾರೆ. ಛೀ, ಮತ್ತೆ ಹಾಡಿ ಹೇಳು. ನೋಡಿ ಕನ್ನಡ ಬಂತು ನೋಡಿ. ನಾವಾಡವೆ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ ಅಲ್ವಾ ನವೀನ್? ಒಳ್ಳಿ ಒಳ್ಳಿ ಶ್ರೀವಳ್ಳಿ. ಅಯ್ಯೋ ಬೇಡ ನಂಗೆ. ಎಲ್ರಿಗೂ ಕಳ್ಸಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ಬೆಣ್ಣೆ? ಸುಮಿಸ್ ಟುಡೇ ಏನ್ ಸ್ಪೆಷಲ್? ನೋ ಸ್ಪೆಷಲ್ ಟುಡೇ. ಯೆಸ್ಟರ್ಡೇಸ್ ಲೆಫ್ಟ್ ಓವರ್ ಫುಡ್ ಟುಡೇ, ಅದನ್ನೇ ತಿಂದೆ. ಸನ್ನಿ ಹೇಳು ನನ್ ಮಿನ್ನಿ. ಮಿನ್ನಿ ಅಂದ್ರೆ ಎಂತ ಮಾರೆ? ನಾಗವಲ್ಲಿ ಎಲ್ಲಿ? ಸುಮಿಸ್ ಡನ್, ಥ್ಯಾಂಕ್ ಯು. ಜಾಗ್ರತೆ, ನವೀನ್ ಮತ್ತೆ ನೀವು ಎಲ್ಲ ಜಾಗ್ರತೆ. ಸುರಿಗೆ ಸಪುರ ಇದ್ದೀರಿ, ದುಡ್ಕೊಂಡು ಬರ್ತಾರೆ ಇವರು. ರಶ್ ಇದೆ ನೋಡಿ. ಸಪೋರ್ಟಿಂಗ್ ಒಳ್ಳಿ. ಭಾರಿ ಸಪೋರ್ಟ್. ಏನು ಹೇಳೋದು ಒಳ್ಳಿ ಟೀ ಆಯ್ತಾ? ಶ್ರೀ ಮತ್ತೆ ಒಳ್ಳಿ, ಶ್ರೀ ಪ್ಲಸ್ ಒಳ್ಳಿ, ಶ್ರೀವಳ್ಳಿ. ಶ್ರೀವಳ್ಳಿ ಫೋಟೋ ಹಾಕಿ ನಿಮ್ದು. ಯಾರಂತಾನೆ ಗೊತ್ತಾಗ್ತಿಲ್ಲ.
ಲಕ್ಷ್ಮಿ ಆನ್. ಮೂರು ಜನ. ಲಕ್ಷ್ಮಿ ಇದ್ದಾರೆ, ನವೀನ್ ಇದ್ದಾರೆ, ಮತ್ತೆ ಇದ್ದಾರೆ, ಒಳ್ಳೆ ಇದ್ದಾರೆ. 4 ಇದ್ರು 2 ಕಾಣ್ತಾ ಉಂಟು ಈಗ. ಹೋದ್ರಾ? ಒಬ್ರೇ ಇದ್ದಾರೆ ಬೆಣ್ಣೆ ದೋಸೆ. ಫುಲ್ ಸಪೋರ್ಟ್. ನಾನು ಇದ್ದೀನಿ. ಥ್ಯಾಂಕ್ ಯು ರಮ್ಮಿ. ಅಡಿಗೆ ಮಾಡ್ತೀರಲ್ಲ, ಬಿಜಿ ರಮ್ಮಿ. ಸನ್ನಿ ಎಷ್ಟು ಮೊಕ್ಕೆ ನೋಡಿ, ಮೊಕ್ಕೆ ಆನ್ ರಮ್ಮಿ. ಥ್ಯಾಂಕ್ ಯು ರಮ್ಮಿ. ಬೇಗ ಬೇಗ ಅಡಿಗೆ ಮಾಡಿ, ಕೆಲಸ ಮಾಡಿ. ನಾನು ಆನಲ್ಲೇ ಇದ್ದೀನಿ. ಥ್ಯಾಂಕ್ ಯು ಲವ್ ಯು. ರೂಪಾ ಇಲ್ಸು ಥ್ಯಾಂಕ್ ಯು. ಮೋಹಕ ತಾರೆ ರೂಪನ ಒಳ್ಳಿ ನೋಡಿ ಎಷ್ಟು ಪ್ರೀತಿ. ರೆಡ್ಡಿ ಕಾಣ್ತಲ್ಲ, ಎಲ್ಲಿ ಹೋಗಿದ್ದಾರೆ ರೆಡ್ಡಿ? ರೆಡ್ಡಿ ಸಂತು ಲೈವ್ ಏನ್ ಮಾಡ್ಲಿಲ್ಲ ಇವತ್ತು? ಒಳ್ಳಿ ಕೆಲಸ ಬಿಜಿ. ಈಗ ತುಂಬಾ ಬಿಜಿ ನಮ್ಮ ರಮ್ಮಿ. ವರ್ಕೌಟ್ ಮಾಡ್ತಾರಲ್ಲ, ಅದ್ರಲ್ಲಿ ಟೈಮ್ ವೇಸ್ಟ್. ಲವ್ ಸನ್ನಿ, ತುಂಬಾ ಲವ್. ಸಂತನ ನೈಟ್ ಬೂಟ್ ತಗೊಂಡ್ ಬನ್ನಿ. ಸಂತನ ನೈಟ್ ಬೂಟ್ ಹೇಳ್ತದೆ ಯಾರಿಗೆ ಎಷ್ಟು ಲವ್ ಇದೆ ಅಂತ. ಬಬ್ಲಿ ಬರ್ಬೇಕು. ವೆಲ್ಕಮ್ ಟು ದುಬೈ ಬಬ್ಲಿ. ಫ್ಲೈಟ್ ಅಲ್ಲಿ ಕರೆಕ್ಟ್ ಟೈಮಿಗೆ ಇತ್ತಲ್ಲ ಫ್ಲೈಟ್? ಹೌದಾ ಹೇಳ್ತಿದ್ದಾರೆ. ಹಾಯ್ ಹೇಳ್ತಿದ್ದಾರೆ ಬಬ್ಲಿ. ಐ ಲವ್ ಅಲ್ಲಿ. ಹೌದಾ ಹೇಳ್ತಿದ್ದಾರೆ. ಬಿಬಿ ಹಾಯ್. ಬಬ್ಲಿ ಚೆರಿ ಬೇಕು ನಮ್ಗೆ. ಹಾಯ್ ದೇವತೆ. ಬಬ್ಲಿ ದೇವತೆಯಾ? ನೋಡಿ ಏನಾಯ್ತು ಬಬ್ಲಿಗೆ. ಯಾರು ಏನು ಮಾಡಿದ್ರಿ ಬಬ್ಲಿಗೆ? ಬೇಜಾರಾದ್ರಲ್ಲ. ನಗ್ತಿದ್ದಾರೆ ರೂಪ ಅವರು. ರೂಪು ನೋಡಿ ಬಂದ್ರು ನೋಡಿ ಮತ್ತೊಂದು ರೂಪು ಅಂತ. ಹಾಯ್ ನವೀನ್ ಹೇಳ್ತಿದ್ದಾರೆ ಬಬ್ಲಿ. ಬಿಬಿ ಎಲ್ಲಿ ಹೋಗಿದ್ದೆ? ಹೌದು, ಯಾಕೆ ಹ್ಯಾಪಿ ಲೈವ್ ಮಾಡಿಲ್ಲ ಇವತ್ತು? ಗೊತ್ತಿಲ್ಲ. ಹ್ಯಾಪಿಗೆ ಮೂಡ್ ಔಟ್ ಆಗಿದೆ ಅಂತ. ಮೂಡ್ ಔಟ್ ಆದ್ರೆ ಹ್ಯಾಪಿ ಲೈವ್ ಮಾಡಲ್ಲ. ಡಿಲೇ ಆಗಿದೆ ಮಳೆ ವಾತಾವರಣ ಇಂದ. ಹೌದಾ? ಹೌದೌದು, ಅದಕ್ಕೆ ಲೇಟ್ ಆಯ್ತು. ಸುಮಿ ಮೌನ ಆನ್ ಆಯ್ತಾ? ಹೌದೌದು, ನಾಳೆನೆ ಕೇಕ್ ಕಟ್ ಮಾಡುದು. ನಾಳೆ ಕವು, ನನ್ನ ಕವು. ಕವು ಬಿಜಿ. ರೂಪಾ ಬಿಜಿ ಅಂತೆ. ನೀವು ಲಾಕರ್ ತೋರಿಸ್ಲಿಲ್ಲ, ಮತ್ತೆಲ್ಲ ತೋರಿಸಿದೀರಿ? ಲಾಕರ್ ಅನ್ನು ನೋಡ್ಬೇಕು ನಿಮ್ದು, ಅದನ್ನು ತೋರಿಸಿ. ರೂಪು ನನ್ನ ಮುದ್ದು ಬಂಗಾರ. TSS ಹೇಳ್ತಿದ್ದಾರೆ. ಕಾಫಿ ಆಯ್ತಾ ಬಿಬಿ? ಫುಲ್ ಸಪೋರ್ಟ್. ಒಳ್ಳೆ ಥಿಂಕಿಂಗ್. ಏನು ಅಷ್ಟು ಬಿಸಿನಾ ಬಿಬಿ ಹೇಳ್ತಿದ್ದಾರೆ. ದುಡ್ಡು ಕೊಡು. ನಿಮ್ಮ ಹತ್ರ ಇಲ್ವಾ ದುಡ್ಡು? ದುಡ್ಡು ಕೊಟ್ರೆ ಮಾತ್ರ ತೋರಿಸ್ತೀರಾ? ಓ ವೆರಿ ಚಾಲು. ದುಡ್ಡು ಕೊಡುವಂತೆ. ಥ್ಯಾಂಕ್ ಯು ಕಾವು. ಅಲ್ಲಿ ಏನು ಚಾಲು ನೋಡಿ ನಮ್ಮ ಚೆರಿ. ದುಡ್ಡು ಕೊಡು. ನಂಬರ್ ಕೊಡಿ, ವಾಟ್ಸಪ್ ಇದ್ದು ಕಳಿಸ್ತೇನೆ. ಗೂಗಲ್ ಪೇ. ರೂಪು ಹೇಳ್ತಿದ್ದಾರೆ. ಬೆಣ್ಣೆ ದೋಸೆ. ಬಿಬಿ ಅಣ್ಣ ಅಂತ ಥಿಂಕ್ ಮಾಡ್ತಿದ್ದಾರೆ. ಅಣ್ಣ ಅಂತ. ಕವಿ ಕಾಫಿ ಆಯ್ತಾ? ಅವ್ರೀಗ ಚುರ್ಮುರಿದಿಂದ ಬಂದ್ರು. ಸುಮಿ ಅದ್ರಲ್ಲಿ ದುಡ್ಡು ಇತ್ತು, ಅದಕ್ಕೆ ತೋರಿಸ್ಲಿಲ್ಲ. ಹೌದಾ? ಗೊತ್ತಾಯ್ತು ನಂಗೆ.
ಅದನ್ನು ನೆಕ್ಸ್ಟ್ ಟೈಮ್ ತೋರಿಸಿ, ದುಡ್ಡು ತೆಗೆದು ತೋರಿಸಿ ಆಯ್ತಾ. ಮೀ ಬಾ ಬಂಗಾರ, ಯಾಕೆ ಹೈಟಲ್ಲಿ ಇದ್ದೀಯಾ ಏನು ಬೈಯಲ್ಲ ಬಾ. ಇಲ್ಲಪ್ಪ, ಅವ್ರು ನನ್ನ ಲೈವ್ಗೆಲ್ಲ ಬರಲ್ಲ, ಅವ್ರು ಒಲ್ಲಿ ಕವಿ ಲೈವ್, ನೈಟಿಗೆ ಫ್ರೀ ಅಲ್ಲ. ಬರ್ತಾ ಇದ್ರು, ನೀವು ಒಂಚೂರು ಎಂಟ್ರಿ ಕೊಟ್ಟು ಹೋಗ್ತಿದ್ರು ಮುಂಚೆ. ಈಗ ನೀವಿದ್ದೀರಂತ ಹೆದರ್ತಾರ, ಬಿಜಿ ಇದ್ದಾರ ಗೊತ್ತಿಲ್ಲ. ಬಬ್ಲಿ ಅಂತ ನೋಡ್ತಿದ್ದಾರೆ ಒಂದ್ ಕಣ್ಣಲ್ಲಿ. ಕವಿಸಿ ಊಟ ಹೇಳ್ತಿದ್ದಾರೆ ಬಬ್ಲಿ. ಅಲ್ಲಿ ನೀ ಎಲ್ಲಿ? ಬಬ್ಲಿ ನೀ ಇಲ್ಲಿ. ಅವನಲ್ಲಿದ್ದಾರೆ ರೂಪ, ಬಿಬಿ ಮತ್ತೆ ಸನ್ನಿ. ಎಂತ ಲವ್ ಮಾರೆ, 90%, 90 ಫ್ರೀ. ಸುಮ್ಮಿ BA ಅಂದ್ರು, ಬಾ ಅಂದ್ರು, ಸುಮ್ಮಿ ಬಾ ಅಂದ್ರು. ಹೌದು, ನಾನು ಕರೆದೆ, ಅದಕ್ಕೆ ಬಂದ್ರು. ಹೋಗು ಬಬ್ಲಿ, ನೀವು ಒಂದು ದಿನಕ್ಕೆ ನನ್ನ ಲೈವ್ಗೆ ಬರ್ಲಿಲ್ಲ ನೀನು. ನೈಟ್ ಅವ್ರು ಮಲ್ಗುದು ಬೇಗಂತೆ ಅಲ್ವಾ ಬಬ್ಲಿ? ಅಲ್ಲಿ ರೆಸ್ಟ್ ಮಾಡು ಹೇಳ್ತಿದ್ದಾರೆ. ನಗ್ತಿದ್ದಾರೆ ರೂಪ. ನಾಳೆನಿಂದ ಫಸ್ಟ್ ಕಮ್ ಯುವರ್ ಲೈವ್ ಹೇಳ್ತಿದ್ದಾರೆ. ಹಾ ಸನ್ನಿ ಹೇಳ್ತಿದ್ದಾರೆ. ಬಾಯ್ ಸುಮ್ಮಿ, ಥ್ಯಾಂಕ್ ಯು ವಲ್ಲಿ. ನಿಮ್ಮ ಲವ್ ನೋಡಿ ಖುಷಿ ಆಯ್ತು. ನಾಳೆನು ಬನ್ನಿ ಒಟ್ಟಿಗೆ. ಅಡಿ ಹಾಯ್ ಅಡಿ, ಕಾಫಿ ತಗೊಳ್ಳಿ ಹೇಳ್ತಿದ್ದಾರೆ ರಮ್ಮಿ. ಕಾಫಿ ಆಯ್ತಾ ರಮ್ಮಿ? ಟೀಚರ್ ಬಾ ಹೇಳ್ತಿದ್ದಾರೆ ವಲ್ಲಿ ಅವರು. ನಂಗೆ ಸುಮಿ, ನಮ್ಮ ಉಮಿ ನಂಗೆ ಎಷ್ಟು ಹೆದರ್ಕೊಳ್ತಾರೆ. ಹೌದು ಮಾರೆ, ತುಂಬಾ ಹೆದರ್ತಾರೆ. ಬಿಬಿ ಏನು ಅಷ್ಟೊಂದು ಬಿಸಿ ಹೇಳ್ತಿದ್ದಾರೆ. ಸನ್ನಿ ಬಾ ಹೇಳ್ತಿದ್ದಾರೆ ವಲ್ಲಿಯವರು. ನನಗೆ ಬ್ಲೂ ಶರ್ಟ್ ಕೊಟ್ಟಿದ್ದೀರಾ? ಇವೆಲ್ಲ ಬ್ಲೂ ಕೊಟ್ಟಿದ್ದೀರಾ? ಇವಕ್ಕೆಲ್ಲ ಬ್ಲೂ ಫ್ರಾಕ್ ಕೊಡಲ್ವಾ? ಅವರು ಕೇಳಿದ್ರೆ ಕೊಡ್ತೇನೆ. ಅವರಿಗೆ ಉಂಟು ಕಬಾಟಿನಲ್ಲಿ, ತುಂಬಾ ತೋರಿಸಿದ್ದಾರೆ ಬಬ್ಲಿ ಫ್ರಾಕ್ ಎಲ್ಲ, ಅಲ್ವಾ ಬಬ್ಲಿ? ಅದಕ್ಕೆ ಕೊಡಲ್ಲ. ಕವಿ ಸಿಸ್ ಅಂತ ಬೇಜಾರಲ್ಲಿ ಕೇಳ್ತಿದ್ದಾರೆ. ಕೇಳಿ ರೂಪಾಗೆ, ಯಾರ ಲೈವ್ ಹೋಗಿಲ್ಲ ಸಿಸ್? ಹಾಯ್ ಅಂದೆ ಅವಾಗ್ಲೇ. ರಮ್ಯಾ ಬಿಸಿ ಟೀ ಮಾಡೋದರಲ್ಲಿ. ಒಲ್ಲಿ ಬಿಸಿನಾ ಹೇಳ್ತಿದ್ದಾರೆ. ಒಲ್ಲಿ ಟೀ ತಗೊಳ್ಳಿ. ಮೊಹಕ ಬಾಯಿ ಹೇಳ್ತಿದ್ದಾರೆ. ರೂಪ ಬಾಯಿ ಒಲ್ಲಿ ಹೇಳ್ತಿದ್ದಾರೆ. ಒಲ್ಲಿ ಸಿಸ್ ರಂಗೋಲಿ ಚಲೋ ಇಲ್ಲಿ. ತಲೆನೋವು ಟೀಚರ್ ಬಾಯಿ ಹೇಳ್ತಿದ್ದಾರೆ. ಹೌದಾ ಬಿಬಿ, ಫುಲ್ ಬಿಸಿ, ವಿಡಿಯೋನು ಹಾಕಿಲ್ಲ ಹೇಳ್ತಿದ್ದಾರೆ. ರೂಪಾ ಅಂತ ಬೇಜಾರಲ್ಲಿದ್ದಾರೆ. ಹೌದಾ ಬಬ್ಲಿ ಹೇಳ್ತಿದ್ದಾರೆ ಒಳ್ಳಿಯವರು. ರೂಪ ಸಿಸ್ ವಿಡಿಯೋನು ಹಾಕಿಲ್ಲ ಕವಿ ಸಿಸ್ ಹೇಳ್ತಿದ್ದಾರೆ. ಬಿಬಿ ಹೇಳಿದ್ನಲ್ಲ, ಕೋಪ ಬೇಡ. ಏನಾಗಿದೆ ನಿನ್ಗೆ ಬಿಬಿ ಹೇಳ್ತಿದ್ದಾರೆ. ಏನಾಯ್ತು ಬಬ್ಲಿ, ಯಾಕೆ ಬೇಜಾರು? ಬಿಡುವ ತಾಯಿ, ಕೋಪ ಇಲ್ಲ. ಬಿಡವ ತಾಯಿ, ಕೋಪ ಇಲ್ಲ ಹೇಳ್ತಿದ್ದಾರೆ. ನಾಡಿ ಮನೆಯಲ್ಲಿ ವರ್ಕ್ ಜಾಸ್ತಿ ಅದೇಯಾ, ಅದಕ್ಕೆ ಬೇಜಾರಾ? ನಾನ್ ಬರ್ಲಾ ಕೆಲಸ ಮಾಡ್ಲಿಕ್ಕೆ? ಹೌದಾ ಬಿಬಿ, ಓಕೆ ಹೇಳ್ತಿದ್ದಾರೆ. ಗಂಡನಿಗೆ ಸ್ವಲ್ಪ ತೊಳಿಲಿಕ್ಕೆ ಆದ್ರೂ ಕೊಡಿ, ತೊಳೆದು ಬಿಡ್ತಾರೆ. ಸುಸ್ತಾಗಿದೆ ಪಾಪ ಬಬ್ಲಿಗೆ, ಅಲ್ವಾ ಬಬ್ಲಿ? ಸುಸ್ತು. ಎಂತ ಡನ್ ಲೈಕ್ ಈಗ ಕೊಟ್ರಾ ರಮ್ಮಿ? ಬಾಯ್ ಸುಮ್ಮಿ ಆಂಟಿ, ಕೆಲಸ ಸ್ಟಾರ್ಟ್ ಮಾಡಿ ಪಟ ಕೆಲಸ ಮಾಡಿ ಬೇಗ ಬನ್ನಿ ಮತ್ತೆ ಲೈವ್ ಮಾಡಿ. ಬಿಬಿ ಕೋಪ ತಾಪ ಎಲ್ಲ ಬೇಡ. ಸುಮ್ಮಿ ಅಂತ ನಗ್ತಿದ್ದಾರೆ. ಎಂತ ನೀ ಬಂದ್ರೆ ಅಷ್ಟೇ ಕತೆ, ಯಾಕೆ? ನಾ ಬಂದ್ರೆ ಏನಾಗ್ತದೆ? ಬಾಯ್ ಕವಿ ಹೇಳ್ತಿದ್ದಾರೆ ರೂಪ ಅವರು. 8 ಗಂಟೆಗೆ ನಂದು ಲೈವ್ ಬೇರೆ ಇದೆ, ಬಾಯ್. ಎಸ್, ಲೈಕ್ ಕೊಟ್ಟಿರ್ಲಿಲ್ಲ. ಓಕೆ, ಆನ್ ಇರುತ್ತೆ ಸುಮ್ಮಿ. ಓಕೆ, ಭೂಮಿ ಬಂದ್ರೆ ಕರಿತೀನಿ, ಬೇಗ ಬರ್ಬೇಕು. ಬಾಯ್ ಕವಿ ಸಿಸ್ ಹೇಳ್ತಿದ್ದಾರೆ. ಲೈವ್ ಇದೆ ನಾ ಕವಿತಾ? ಹೌದೌದು, ಮಿಸ್ ಮಾಡಲ್ಲ. ನಿನ್ನೆ ಯಾಕೋ ಮಾಡ್ಲಿಲ್ಲಪ್ಪ, ಆದ್ರೂ ಸ್ವಲ್ಪ ಹೊತ್ತು ಬಂದ್ರು ಹೋದ್ರು, ಲೈವ್ ಮಾಡಿ ಎಂಡ್ ಮಾಡಿದ್ರು. ಟೀಚರ್ ಮಾಡಲ್ಲ ಅಂದಿದ್ರು.
ನಿನ್ನೆ ಕೂಡ ಸ್ವಲ್ಪ ನಿಮ್ದು ಎಂಡ್ ಆದ್ಮೇಲೆ ಸ್ವಲ್ಪ ಒಂಚೂರು ಬಂದ್ರು ಹೋದ್ರು. ಬಾಯ್ ರೂಪು, ಬಾಯ್ ಅತ್ತಿ ಕೇಳ್ತಿದ್ದಾರೆ. ಬಾಯ್ ಟೀಚರ್. ಸಿ ಪೋಸ್ಟ್ ಹಾಕಿದ್ದಾರೆ, ಕವಿ ಹೇಳ್ತಿದ್ದಾರೆ. ಸ್ವಲ್ಪ ಥಿಂಕಿಂಗ್. ಪೋಸ್ಟ್ ನೋಡದೆ ಮಾಡಲಾದ್ರೂ ಮಾಡ್ತೀರಾ? ಪೋಸ್ಟ್ ನೋಡದೆ ಮಾಡಲ್ ಆದ್ರೂ ಮಾಡ್ತೀರಾ ಅಂದ್ರೆ ಏನು ಬಬ್ಲಿ? ಅರ್ಥ ಆಗಿಲ್ಲ. ಉಮೀನ ಲೈವ್ ಮಾಡಿಲ್ಲ ಅಂದ್ರೆ ಬದುಕಲ್ಲ ಅಂತಾನೆ ಅತಿಗೆ. ಏನು ಅಷ್ಟು ಲವ್ ಉಮಿಯಲ್ಲಿ? ಮದ್ವೆ ಆಗುವ ಹುಡುಗ ಹಿಂಗೆ ನೀವು ಲವ್ ಮಾಡಿದ್ರೆ ಹೆಂಗೆ ಅವನ ಕತೆ ಅಲ್ವಾ ಅತ್ತಿಗೆ? ಅಲ್ವಾ ಕವಿ? ರಮ್ಮಿ, ಮದ್ವೆ ಆಗುವ ಹುಡುಗನನ್ನ ಹಿಂಗೆ ನೀವು ಲವ್ ಮಾಡಿದ್ರೆ ಹೆಂಗೆ? ಓ ಹೌದಾ ಹೇಳ್ತಿದ್ದಾರೆ. ಬಟ್ ನಿಮ್ ಲೈವ್ ಮಾಡಿಲ್ಲ ಅಂದ್ರೆ ಅನ್ಸಪ್ ಮಾಡ್ತಾರಂತೆ ಬಟ್ ಕಾಯ್ತಾ ಇದ್ದಾರೆ ಮೋನ ಯಾವಾಗ ಆಗೋದು, ನಾನು ಯಾವಾಗ ಮೇಲೆ ಹೋಗಿ ಮಾತಾಡೋದು ಅಂತ. ಬಾಯ್ ಸುಮಿ ಅಂತಿದ್ದಾರೆ. ಬಾಯ್ ರೂಪಾ, ಥ್ಯಾಂಕ್ ಯು ಸೋ ಮಚ್. ಓ ಹೇಳ್ತಿದ್ದಾರೆ. ಎಂತ ಹೇಳಿದ್ದು ಬಬ್ಲಿ, ನೀವು ಬಂದ್ರೆ ಅಷ್ಟೇ ಅಂತ? ರೂಪಾ ಬಾಯ್. ಅಯ್ಯೋ ಬೇಜಾರಲ್ಲಿದ್ದಾರಪ್ಪ ಇವರು. ಅಷ್ಟು ಬೇಜಾರು ಯಾಕೆ ಬಬ್ಲಿ? ಎಂತಾಯ್ತು? ಕವಿ ಫ್ಯಾನ್ ಫಾಲೋವರ್ಸ್ ತುಂಬಾ ಜನ ನಿಮ್ಗೆ. ಹೌದೌದು, ತುಂಬಾ ಜನ ಇದ್ದಾರೆ. ರೂಪಾ ಏನ್ ಬಬ್ಲಿ ಹೇಳಮ್ಮ, ಏನಾಯ್ತು? ಚಾಕಿ ಬೇಕಾ? ಬಬ್ಲಿಗೆ ಏನಾಯ್ತು? ಚಾಕಿ ಕೊಡ್ಲಾ? ಸ್ವೀಟ್ ಚಾಕಿದೆ. ಬಬ್ಲು, ಏ ಬಬ್ಲು, ಹಾಗೆ ನನ್ಗೆ ರೂಪ ಮೇಲೆ ಕೋಪ. ಯಾಕಪ್ಪ? ರೂಪ ಏನ್ ಮಾಡಿದ್ರಿ ರೂಪ? ಚೀಸ್ಮಿ, ನನ್ನ ಬೆಸ್ಟ್ ಫ್ರೆಂಡ್ ಅವನು. ನನ್ನ ಜೀವ ಅವನು. ನಮ್ಮದು ಪ್ಯೂರ್ ಫ್ರೆಂಡ್ ಲವ್ ಮಾಡಿ ಅವನಲ್ಲಿದ್ದಾರೆ ರಮ್ಮಿ. ರೂಪ ಏನ್ ಮಾಡಿದ್ರಿ ಬಬ್ಲಿಗೆ? ಅಷ್ಟು ಕೋಪ, ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಬಾಡಿ ಹೋಗಿದೆ, ಬಾಡಿದ ಹೂವಿನ ತರ ಆಗಿದೆ ಬಬ್ಲಿ ಮುಖ. ಬೇರೆ ತರ ಲವ್ ಅಲ್ಲ ಸುಮ್ಮನೆ. ಬೇರೆ ತರ ಅಂದ್ರೆ ಹೆಂಗೆ ತರದು? ಯಾವ ತರದ್ದು ಲವ್ ಅದು? ಅಲ್ಲ, ಅವರಿಗೆ ಎಷ್ಟು ಉಂಟೇನು ಯಾರಿಗೆ ಗೊತ್ತದು ಬಾಯಲ್ಲಿ. ಬಾಯಲ್ಲಿ ಎಷ್ಟು ಉಂಟೇನು, ಒಂದ ಎರಡ ಯಾರಿಗೆ ಗೊತ್ತು? ಹ್ಞೂ ಬಬ್ಲಿ ಅಂತ ಹೇಳ್ತಿದ್ದಾರೆ. ಸುಮ್ಯವ್ವ, ಅದು ದೊಡ್ಡುವುದು ಅಲ್ಲ ಕೋಪ, ಬೇಡುವುದು ಅಲ್ಲ ಕೋಪ ಅಂತೆ. ಎಂತ? ಬಾಡುದಲ್ವಾ ಕವಿಸಿಸ್? ನಾನು ಬೇರೆ ಅನ್ಕೊಂಡೆ. ಅಯ್ಯೋ ಕವಿಸಿಸ್, ಯಾವ್ದು ಅನ್ಕೊಂಡ್ರಿ ನೀವು? ಅದು ಯಾವ ತರದ್ದು ಲವ್ವೋ ಗೊತ್ತಿಲ್ಲಪ್ಪ. ಶಶಿ ಸಂತು ಅಂದ್ರು. ಶಶಿ ಸಂತು, ಹಾಯ್, ಹೆಲೋ, ವೇರ್ ಆರ್ ಯು ಫ್ರಮ್ ಶಶಿ? ಊಟ ರೀ? ಓ ಕನ್ನಡನ? ಊಟ ಇವತ್ತು ಎಷ್ಟು, ಇಲ್ಲಿ 4 ಗಂಟೆ ಆಗ್ತಾ ಬಂತು. ಮಂಜು ಅವನಲ್ಲಿದ್ದಾರೆ. ಥ್ಯಾಂಕ್ ಯು. ಅವರೇ ಹೇಳಿದ್ರಲ್ವಾ ಬೇರೆ ತರ ಅಂತ. ನಾವು ಹೊಸ ಬರಹ, ಹೊಸಬ್ರು ಅಂತ ಬರಹ.
ಬರಹ. ಹೊಸಬ್ರಾ ನೀವು? ಓಕೆ, ಜಾಯ್ನ್ ಆಗಿದ್ದೀರಾ? ಶಶಿ ಮತ್ತೆ ಸಂತು. ಶಶಿ ಸಂತು ಚಾನಲ್ ಇದೆಯಾ ನಿಮ್ದು? ಶಶಿ ಸಂತು ಕನೆಕ್ಟ್ ಆಗ್ರಿ ನನ್ಗೆ. ನೋಡಿ ಮಂಜು ರೆಡಿ ಇದ್ದಾರೆ ಹೊಸಬ್ರು ಬಂದಾಗ ಅಲ್ವಾ ಮಂಜು? ಆಲ್ವೇಸ್ ರೆಡಿ. ನಿಮ್ಮ ಹೆಸರು ಶಶಿಯಾ ಸಂತನ? ಆರ್ಎಂ ಬ್ರೋ ನ್ಯೂ ಕಮ್. ಆರ್ಎಂ ನೀವು ನಿಮ್ಗೆ ಗೊತ್ತಿಲ್ವಾ ಅವರದ್ದು? ಕನೆಕ್ಟ್ ಆಗ್ಲಿಲ್ವಾ ಆರ್ಎಂ? ಬಬ್ಲಿ ಆರ್ಎಂ ಯಾರಂತ ಗೊತ್ತಿಲ್ವಾ? ಅವರು ವೈಟಿಯಲ್ಲಿ ಫೇಮಸ್ ಇದ್ದಾರೆ ಮಾರೆ. MLA ಹಸ್ಬೆಂಡ್ ಅವರು ನಿಮ್ಗೆ ಈಗ ಪರಿಚಯ ಆದದಾ? ರಮ್ಯಾ ಮಂಡ್ಯ ಹುಡುಗಿ. ಅಲ್ಲ MLA ಇದ್ದು ಪರಿಚಯ ಇಲ್ಲ ಅಂದ್ರೆ ಹೆಂಗೆ? MLA ಹಸ್ಬೆಂಡ್ ಇದ್ದು ಅವನಲ್ಲಿದ್ದಾರೆ ನೋಡಿ. MLA ಕೆಳಗಿದ್ದಾರೆ ನೋಡಿ, ಸ್ವಲ್ಪ ಮಂಡೆ ಕೆಳಗೆ ಮಾಡಿ. ಅವರ ಪತಿರಾಯ ಇವರು. ಗೊತ್ತಾಯ್ತಾ ಬಬ್ಲಿ? ಬಬ್ಲಿ ಚೆರಿ. ಬಬ್ಲಿ ಸಿಸ್ಟರ್ ಕನೆಕ್ಟ್ ನನಗೆ. ಉಮಿ ತುಂಬಾ ಒಳ್ಳೆ ಯುವಕಿ. ಯುವಕಿ ಸುಮಿ ಅವರಿಗೆ ಅಂತ ಶೋಕಿ ಎಲ್ಲ ಇಲ್ಲ ಅಂತ ಯಾರಿಗೆ ಗೊತ್ತು ಮಾರ. ನಾವು ನೋಡ್ಲಿಕ್ಕೆ ಹೋಗ್ತೇವ, ಕಂಡು ಹಿಡಿಯಬೇಕು ಅಲ್ವಾ? ನಾನು ಹಿಡಿತೇನೆ ಕಂಡು, ದುಬೈಯಲ್ಲಿ ಕಂಡು ಹಿಡ್ಬೇಕು ಅವರನ್ನು. ಮತ್ತೆ ಹೇಳ್ತೇನೆ ನಿಮ್ಗೆ ಎಷ್ಟಿದೆ ಅಂತ, ಆಯ್ತಾ? ಒಮ್ಮೆ ಹೋಗಿ ಅವರ ಮೊಬೈಲ್ ಚೆಕ್ ಮಾಡ್ತೀನಿ, ಮತ್ತೆ ನಿಮ್ಗೆ ಹೇಳ್ತೇನೆ. ಎಕ್ಸ್ಟ್ರಾ ID ನಾ ರಮ್ಯ ಅಂತಲ್ಲ, ಇದು ಇವರದ್ದೇ ಚಾನಲ್, ರಮ್ಯ ಹಸ್ಬೆಂಡ್ ಚಾನಲ್. ಎಕ್ಸ್ಟ್ರಾ ID ಅಲ್ಲ, ಚಾನಲ್ ಇದೆ ಅವರದ್ದು, ಹೋಗಿ ಜಾಯ್ನ್ ಆಗಿ ಬನ್ನಿ. ಓ ಬಬ್ಲಿ, ಮೈ ಹಸ್ಬೆಂಡ್ ನಾನು ಹೇಳಿದ್ದೆ, MLA ಹಸ್ಬೆಂಡ್. ಅಷ್ಟು ದೊಡ್ಡ MLA ನಿಮ್ಗೆ ಗೊತ್ತಿಲ್ವಾ ಹಾಗೆ ಹೇಳಿದೆ, ಅವ್ರ ಹಸ್ಬೆಂಡ್ ಇದ್ದು. ನನಗೆ ಗೊತ್ತು ಸುಮಿ, ಉಮ್ಮಿ ಬಗ್ಗೆ. ಉಮ್ಮಿ ಎಂತ ಒಳ್ಳೆ ಹುಡುಗ. ಹೌದೌದು, ಎಂತ ಗೊತ್ತು, ಒಬ್ಬೊಬ್ರ ಹತ್ರ ಒಂದೊಂದು ನಾಟಕ ಮಾಡ್ತಾರೆ ಅಷ್ಟೇ. ನಾನ್ ಚೆಕ್ ಮಾಡ್ತೀನಲ್ವಾ, ಬಿಡಿ, ಮತ್ತೆ ಹೇಳ್ತೀನಿ ನಿಮ್ಗೆ. ಒಮ್ಮೆ ಅಲ್ಲಿಗೆ ಹೋಗಿ ಮೊಬೈಲ್ ಚೆಕ್ ಮಾಡ್ತೀನಿ, ಅದ್ರಲ್ಲಿ ಗೊತ್ತಾಗ್ತದೆ ನಂಗೆ. ಬಬ್ಲಿ ಕಾಫಿ ಕೊಟ್ಟಿದ್ದಾರೆ ನೋಡಿ. ಆರ್ಎಂ ಬ್ರೋ ನೀವು ಕೊಡಿ, ನಾಳೆ ವಿಡಿಯೋ ನೋಡಿ ಕೊಡ್ತೀನಿ, ಓಕೆನಾ? ನೀವು ಕೊಡಲ್ವಾ? ಅತ್ತಿಗೆ 300 ಬೇಕು. ರಮೇಶ್ ಆಯ್ತು ಹೇಳ್ತಿದ್ದಾರೆ. ನಿಮ್ದು ಕೇಳ್ತಿದ್ದಾರೆ. ಹೌದಾ ಟೀಚರ್? ಮಾಡ್ಬೇಕು ಬಬ್ಲಿ. ಎಂತ ಮಾಡ್ಬೇಕು? ನೀವು ಮಾಡಿದಲ್ವ ಈಗ ಟೀ ಮಾಡಿ ಕಳ್ಸಿದ್ದೀರಿ ಲೈವಿಗೆ. ಸುಮ್ಯವ್ವ ನನ್ನ ಬ್ಲೂ ಇಲ್ಲ, ಕೊಡ್ತೇನೆ ಬ್ಲೂ ಕೊಡ್ತೇನೆ. ಎಂತ ಕಷ್ಟ ಬ್ಲೂ ಕೊಡ್ಲಿಕ್ಕೆ ಅಲ್ವಾ? ಅವ್ರು ಹೋದ್ರ ಮಂಜು ಅವರು ನಿಮ್ಗೆ ಕನೆಕ್ಟ್ ಆಗ್ಲಿಕ್ಕೆ? ಅತ್ತಿಗೆ ಹೇಳ್ತಿದ್ದಾರೆ. ಬಬ್ಲಿಗೆ ಫ್ರಾಕ್ ಕೊಡುವ? ಬಬ್ಲಿಗೆ ಈಗ ಯಾವ ಕಲರ್ ಬೇಕು ಬಬ್ಲಿ? ನಿಮ್ಮ ಫೇವರೆಟ್ ಕಲರ್ ಆದ್ರೂ ಹೇಳಿ, ಅದೇ ಕಲರ್ ಕೊಡ್ತೀನಿ. ನಮ್ಮ ರಮ್ಮಿಗೆ ಬ್ಲೂ ಇಲ್ಲ, ಕೇಳ್ತಾನೆ ಇಲ್ಲ ರಮ್ಮಿ. ನೋಡಿ ಬಂತು ನೋಡಿ, ಎಷ್ಟು ಜಿಗ್ಗಾದ್ರಿ ಬಬ್ಲಿ. ಜಿಗ್. ಅಯ್ಯೋ ಸುಮಿ. ಬಾ ಮಮ್ಮಿ, ಬೈಯಲ್ಲ ಬಾ. ಯಾರು ಮೆಸೇಜ್? ಮಮ್ಮಿ ಬರಲ್ಲ, ಮಂಡೆ ಇಲ್ಲ ನೋಡಿ ಅಲ್ಲಿ. ಅವ್ರು ನಮ್ಮ ಲೈವ್ಗೆಲ್ಲ ಬರಲ್ಲಪ್ಪ.
ನನ್ನ ಲೈವ್ ಸೈಲೆಂಟ್ ಅಲ್ಲ, ನಿಮ್ಮ ಲೈವ್ ಆದ್ರೆ ಜೋಶ್ ಇರ್ತದೆ. ನಿಮ್ಮ ಲೈವ್, ರಮ್ಮಿ ಲೈವ್ ಎಲ್ಲ ಜೋಶಲ್ಲಿ ಇರ್ತದೆ. ರಮ್ಯದಂತೂ ಕೇಳಲೇಬಾರ್ದು, ಅಷ್ಟು ಜೋಶ್ ಇರ್ತದೆ. ಮೈ ಹಸ್ಬೆಂಡ್ ನಿಮ್ಮ ವಿಡಿಯೋ ನೋಡ್ತಿದ್ದಾರೆ, ಕನೆಕ್ಟ್ ಆಗೋಕೆ. ನೋಡಿ ಎಷ್ಟು ಒಳ್ಳೆಯವರು ಮಂಜು, ವಿಡಿಯೋ ನೋಡಿ ಕೊಡ್ತಾರೆ. ಬಬ್ಲಿ ಡನ್ನು ನೋಡಿ, ಗಿಫ್ಟ್ ಎಲ್ಲ ಬಂತು ನೋಡಿ. ಓಪನ್ ಮಾಡಿ ಎಂತ ಕೊಟ್ಟಿದ್ದಾರೆ ನೋಡು. ನೈಸ್ ಪ್ಯಾಕ್ ಮಂಜು. ಓಕೆ ಮಿಸ್ಸಸ್, ನಾಳೆ ನಾನು ಫುಲ್ ನೋಡಿ ಕೊಡ್ತೀನಿ. ಪಕ್ಕ ಅಲ್ವಾ, ಫುಲ್ ನೋಡ್ಬೇಕು. ಬಬ್ಲಿ ಫುಲ್ ನೋಡ್ತಾರೆ. ಕೆಲವ್ರದ್ದು ಕಮೆಂಟ್ಸ್ ಎಲ್ಲ ಓದ್ತೀನಿ ಮಧ್ಯದಲ್ಲಿ ಎಲ್ಲ ಕಮೆಂಟ್ಸ್. ರಮ್ಯ ಕೂಡ ಹಾಗೆ ಕೆಲವು ಕಮೆಂಟ್ಸ್ ಇರ್ತದೆ. ಯಾವ ಪ್ಯಾಕ್? ಅದೇ ನೋಡಿ ಮೇಲೆ ಗಿಫ್ಟ್ ಪ್ಯಾಕ್ ನೋಡಿ, ಓಪನ್ ಮಾಡಿ ಅದು. ऊपर देखो, ऊपर ऊपर. ಮತ್ತೆ ರಮ್ಮಿ ಹೇಳಿ. ವಾಯ್ ಮಗನೇ, ವೆಲ್ಕಮ್ ಟು ದುಬೈ ಮಗನೇ. ಕಮೆಂಟ್ಸ್ ಅಲ್ಲಿ ಕೂಡ ಮಮ್ಮಿ 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 ಎಂತ ಒಂದು ಆಸೆ ಮಾರೆ ಮಮ್ಮಿ ಹತ್ರ. ಬೆಳ್ಳಿ ಕಾಳುಂಗರ ಶ್ರೀಮತಿಗೆ ಸುಂದರ. ಥ್ಯಾಂಕ್ ಯು ಬಬ್ಲಿ ಸಿಸ್ಟರ್ ಹೇಳ್ತಿದ್ದಾರೆ. ಸುಮಿ ನಿಮ್ದು ಕಮೆಂಟ್ ಚೆನ್ನಾಗಿರಲ್ಲ. ನಾನು ಇನ್ ಚಂದ ಕಮೆಂಟ್ ಮಾಡ್ತೀನಿ ಆಯ್ತಾ, ನೈಸ್ ಕಮೆಂಟ್, ಓಕೆನಾ. ವೆಲ್ಕಮ್ ಕಮಲ್. ಮಗ ಬಂದ, ನಂದು ಮಗ, 3ನೇ ಮಗ. ಆರ್ಎಂ ಪ್ರೋ ಥ್ಯಾಂಕ್ ಯು ಹೇಳ್ತಿದ್ದಾರೆ. ಮತ್ತೇನು ವಿಶೇಷ? ಕಮಲ್ 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 ಬಂಗ್ರ ಬಂದ್ರನ ಬಂಗ್ರನ ಬಂಗಾರ ಅವ್ರು ಬಂಗಾರ. ಡಬ್ಬಿಯಲ್ಲಿದೆ, ತೋರಿಸ್ತೀನಿ ಒಂದಿನ ಆಯ್ತಾ. ಕೆಲವೆಲ್ಲ ಡಬ್ಬಿ ಖಾಲಿದೆ, ನಿಮಗೆ ಬೇಕಂತ ಇಟ್ಟಿದ್ದೇನೆ ಜೋಡಿಸಿ. ಕಮಲ್ಗೆ ನಿಮ್ಮ ಲಾಕರ್ ಎಲ್ಲ ತೋರಿಸ್ಬೇಡಿ ಬಬ್ಲಿ, ಜಾಗ್ರತೆ. ಸುಮ್ಮನೆ ನಿಮ್ಮ 3ನೇ ಮಗ ಚಲೋ ಇಲ್ಲ. ಹೌದೌದು, 3ನೇ ಮಗ ಚಲೋ ಇಲ್ಲ. ಓ ಯಾರೋ ಬಂದಿದ್ದಾರೆ. ಮಮ್ಮಿ ಡಬ್ಬಿ ಇದೆ ಇಲ್ಲಿ, ಪ್ಯಾಕ್ ಮಾಡ್ಬೇಕು ಇನ್ನು, ಕಳಿಸುವ. ಚಹಾ ಹುಡಿ ಡಬ್ಬಿ ಇದೆ, ಮತ್ತೆ ಮೊಸರಿನ ಡಬ್ಬಿ ಇದೆ, ಎಲ್ಲ ಒಟ್ಟು ಮಾಡಿ ಇಟ್ಟಿದ್ದೀನಿ. ನಗ್ತಿದ್ದಾರೆ ಮಂಜು. ಬ್ಲೂ ಮಾತ್ರ ಕೊಡಬೇಡಿ ಮಮ್ಮಿ, ನಂಗೆ ಇಲ್ಲವೇ ಇಲ್ಲ, ಕೊಡೋದೇ ಇಲ್ಲ. ಕಮೆಂಟ್ ಅಲ್ಲಿ ನೀವು ಮಮ್ಮಿ ಅಂತ ಕರೆದಿರಲ್ವಾ, ಬ್ಲೂ ಇಲ್ಲ ನಿಮ್ಗೆ. ಏನಾಯ್ತು ರಮ್ಮಿ? ಬೇಜಾರು. ಬ್ಲೂ ರಿಮ್, ಥ್ಯಾಂಕ್ ಯು. ಯಾರು ಬರ್ತಾರೆ ಮಮ್ಮಿ ಮನೆಗೆ? ಮಗ ಬರಬಾರದ? ಯಾರು ಬರ್ತಾರೆ ಮಮ್ಮಿ ಮನೆಗೆ? ಮಗ ಬರಬಾರ. ಬನ್ನಿ, ಮೋಸ್ಟ್ ವೆಲ್ಕಮ್. ಅಯ್ಯೋ ಕೊಟ್ರೇ ಬಿಟ್ರೆ. ಹೌದೌದು, ಮಗನಿಗೆ ಮತ್ತೆ ಕೊಡದೆ ಇರ್ಲಿಕ್ಕೆ ಆಗ್ತದ? ಗಿಫ್ಟ್ ಎಷ್ಟು ಆಯ್ತು? ಯಾರ್ದು? ಹೋಗ್ತೀರಾ ಬಬ್ಲಿ? ಯಾರು? ನಂದ ವೈನಿ ಹೇಳ್ತಿದ್ದಾರೆ, ಅವನಲ್ಲಿದ್ದಾರೆ. ಥ್ಯಾಂಕ್ ಯು ಬಬ್ಲಿ, ಫುಲ್ ಖುಷಿ ನಂಗೆ ಇವತ್ತು. 3ನೇ ಮಗ ದುಬೈಗೆ ಬಂದಿದ್ದಾರೆ. ಏನ್ ಅಡಿಗೆ ಮಾಡ್ಬೇಕು? ಕಮಲ್ ಎಸ್ ಅಂತ ನಗ್ತಿದ್ದಾರೆ. ಕಮಲ್ ಒಳ್ಳೆ ಹೆಸರು, ಕಮಲ್. ಕಮಲ್ ನಗ್ತಿದ್ದಾರೆ ನೋಡಿ ಮಂಜು. ಕಮಲ್ ಅಯ್ಯೋ 1 ಲೆಸ್. ಹೌದು, ನಂಗೂ ಕೂಡ ಲೆಸ್ ಆಗ್ತದೆ.
ಯಾಕೆ ಸಾಕಲ್ಲ ಅಷ್ಟು ಗಿಫ್ಟ್, ಯಾಕೆ ನಿಮ್ಗೆ ಅಷ್ಟೆಲ್ಲ ಗಿಫ್ಟ್? ಸುಮಿ ಬ್ಲೂ ಇದೆ, ವಾಚ್ ಜಾಸ್ತಿ ಬರಲ್ಲ ಅದಕ್ಕೆ. ಹೌದೌದು, ಮತ್ತೆ ಹೋಗುವಾಗ ತೆಗಿತೀನಿ ಎಲ್ರದ್ದು. ಕಮಲ್ ಲೆಸ್. ಕಮಲದ್ದು ಲೆಸ್ ಆಯ್ತಾ? ಮತ್ತೊಮ್ಮೆ ಕೊಡಿ ಕಮಲ್. ಏ ಕಮಲ್, ಮಾತಾಡಿ ಕಮಲ್ ಮಗನೇ. ಎದೆ ಹೊಡೆದುಕೊಂಡು ಹತ್ತಿರ ಏನಿದೆ, ಹೋದ ಸಬ್ ಮತ್ತೆ ಬರುವುದೇ? ಬರುತ್ತೆ. ಅನ್ನು ಮಾಡಿ ಮತ್ತೆ ಕೊಡಿ, ಅದದ್ದು ಬರುತ್ತೆ. ಎದೆ ಹೊಡೆದ್ರೆ ಎದೆ ಬರಲ್ಲ, ಎದೆ ಚೂರ್ ಚೂರ್ ಆಗುತ್ತೆ. ಸಬ್ಬು ಮಾತ್ರ ಬಂದೇ ಬರುತ್ತೆ ಅಲ್ವಾ ರಮ್ಮಿ? ಕಮಲ್ ಅಂತ ನಗ್ತಿದ್ದಾರೆ ನೋಡಿ. ಥ್ಯಾಂಕ್ ಯು ಬಬ್ಲಿ ಚೆರಿ. ಎದೆ ಹೊಡೆದುಕೊಂಡು ಹತ್ತರೇನಿದೆ, ಹೋದ ಸಬ್ಬು ಮತ್ತೆ ಬರುವುದೇ? ಕಮಲ್ ಅಂತೆ ನೋಡಿ, ಇಬ್ರು ಗಂಡ ಹೆಂಡತಿ. ಕಮಲ್ ಕಮಲ್. ಬಡ ಬಡ ಎಲ್ರು ನನ್ನ ಚಾನೆಲ್ಗೆ ಕನೆಕ್ಟ್ ಆಗ್ರಿ. ನಾನು ಆಗ್ಲಾ ಬಡ ಬಡ ಅಂತ 31 ಇದೆ. ನಾನು ಕೊಡ್ತೀನಿ ನೋಡಿ. 32. ಚೆಕ್ ಮಾಡಿ ಕಮಲ್, 32 ಆಯ್ತು. ಮತ್ತೇನು ವಿಶೇಷ ರಮ್ಮಿ? ಏನು ವಿಶೇಷ? ಏ ರಮ್ಮಿ ಮಾತಾಡಿ. ಬಬ್ಲಿ ಕಮಲ್ ಕನೆಕ್ಟ್ ಆಗು. ಕಮಲ್ಗೆ ಯಾಕೆ ಗಿಫ್ಟ್? 1K ಮಾಡಿ ಮತ್ತೆ ವಿಡಿಯೋ ಮಾಡುವಂತಲ್ಲ. ಚಾಲು. ಕಮಲ್ 32. ಹೌದು, ನಾನೇ ಕೊಟ್ಟೆ. SK ಲಕ್ಷ್ಮಿ ಬಂದ್ರು. ಲೈಟ್ ಅನ್ನಕ್ಕ ಒಂದ್ಸಲ ಬಂದು ಹೋದ್ರಿ ಅಲ್ವಾ ಲಕ್ಷ್ಮಿ ನೀವು? ಅದು ಬೇರೆ ಲಕ್ಷ್ಮಿ, ಅದು ಲಕ್ಷ್ಮಿ ಬಿ ಇತ್ತು, ಇದು ಬೇರೆನಾ? ಇಲ್ಲ, ನೀವೇ ಹೇಳ್ಬೇಕು. ಇಲ್ಲಿ ಎಂತ ಉಂಟು ಮಾರೆ ರೂಮಿನೊಳಗೆ? ಏನಿಲ್ಲ, ಅದಕ್ಕೆಲ್ಲ ನಿಮ್ಮ ಹತ್ರ ಮಾತಾಡುವಂತ ಲೈವ್ ಬರೋದು ನಾ. ಹೀಗೆ ಕುತ್ಕೊಂಡ್ರೆ ಮಂಡೆ ಎಲ್ಲ ಇದಾಗ್ತದೆ, ಗಿರ ಅಂತ. ಲಕ್ಷ್ಮಿ ಚಕ್ಲಿ ಕೋಡ್ಬಳೆ ತಿಂದ್ಯಾ? ಫುಲ್ ಮಳೆ ಅಕ್ಕ, ಅದೇ ಮಳೆ ಅಕ್ಕ. ನಿಮ್ಮ ಕಡೆ ಮಳೆ ಆಯ್ತಾ? ನಮ್ಮ ಕಡೆ ಮಳೆ ಬರಲ್ಲ, ಬೆಳೆ ಇಲ್ಲ. ಮಮ್ಮಿಗೆ ಭಯ ಸ್ಟಾರ್ಟ್ ಆಗಿದೆ ನಮ್ಮ ಚಾನಲ್ ಓಪನ್ ಆಗಿ. ಇಲ್ಲಪ್ಪ, ಭಯ ಯಾಕೆ? ನೋ ಭಯ. ಓಪನ್ ಮಾಡಿ ನೀವು ಕೂಡ, ನಿಮ್ಮನ್ನು ನಾವು ನೋಡ್ತೀವಿ. ತಿಂದಿಲ್ಲ ರಮ್ಮು ಅಂತಿದ್ದಾರೆ. ಚಕ್ಲಿ ಕೋಡ್ಬಳೆ ನೀವೇನು ಕಳಿಸಿಕೊಟ್ರೆ ಅವರಿಗೆ ರಮ್ಯಾ? ಚಕ್ಲಿ ಕೋಡ್ಬಳೆ. ಮತ್ತೇನು ವಿಶೇಷ? ಕಮಲ್, ರಮ್ಮಿ, ಮಂಜು ಮಾತಾಡಿ. ಲಕ್ಷ್ಮಿ ಮತ್ತೇನು ವಿಶೇಷ? ಲಕ್ಷ್ಮಿ ಎಂತದಕ್ಕೆ ಸಂತೂರ್ ಯಾರಿಗೆ ಹೇಳ್ತಿದ್ದೀರಿ? ಮಮ್ಮಿಯ ನೀವು ಯಾವ ಸೋಪಿನಲ್ಲಿ ಸ್ನಾನ ಮಾಡ್ತೀರಿ? ಸಂತೂರ್ ನಿಮ್ಮ ಸೋಪಿನಲ್ಲಿ ಉಪ್ಪು ಇದೆಯಾ? ನಮ್ಮ ಸೋಪಿನಲ್ಲಿ ಗಂಧದ ಪುಡಿ ಇದೆ. ಕಮಲ್ಗೆ 100 ಸಬ್ ಮಾಡಿಸಿ, ಲೈವ್ ಮಾಡಿಸ್ಬೇಕು. 100 ಆಗ್ಬೇಕಾ? ಹೌದೌದು, ಮಾಡುವ. ಮಣ್ಣಲ್ಲಿದ್ದಾರೆ ಗಂಡ ಹೆಂಡತಿ ಒಟ್ಟಿಗೆ ಸಪೋರ್ಟ್. ಮೈಸೂರು ಸ್ಯಾಂಡಲ್. ಅದು ಓಲ್ಡ್ ಆ್ಯಡ್, ಅದು ಸಂತೂರ್ ಇದ್ದು ಅಲ್ವಾ ಕಮಲ್? ನೀವು ಕೂಡ ಹಾಕಿ ಅದನ್ನೇ ಕಮಲ್.
ನಿಮ್ಗೆ ಬೇಕಾ ಮೈಸೂರು ಸ್ಯಾಂಡಲ್ ರಮ್ಯಗೆ? ಎಷ್ಟು ವೆಯ್ಟ್ ಇದು ಕಡಿಮೆ ಆಯ್ತು ರಮ್ಯಾ? ವೈನಿ ಒಂದು 0 ಮಿಸ್ ಆಗಿರಬೇಕು ನೋಡುವ. ಇಲ್ಲ 32 ಇದೆ. 0 ಮಿಸ್ ಆದ್ರೆ 10 ಆಗೋದು. ಕಮಲ್ ನಿನ್ನ ಸೋಪ್ ಯಾವುದು? ಲೈಫ್ ಬಾಯ್ ಅಂತೆ. ಎಲ್ಲಿ ಎಲ್ಲಿ ಮಿಸ್ ಆಗಿದೆ? ಮಮ್ಮಿ ಫುಲ್ ಖುಷಿ ಇವತ್ತು. ಯಾಕೆ ಕೇಳಿ? ಅದೇ ನೀವು ಕೂಡ ಅದೇ ಹಾಕುದಾ? ಹಾಗಾದ್ರೆ ಒಂದು 10 ಮಕ್ಕಳಾದ್ರೂ ಹೆಂಗೆ ಕಾಣ್ತೀರಿ? ಅಲ್ವಾ ರಮ್ಮಿ? ಮತ್ತೆ ವಿಶೇಷ? ನೈಟ್ ಅಡುಗೆ ಆಯ್ತಾ ರಮ್ಮಿ? ಇದೆಯಾ ಪಾಲಕ್ಕಿದ್ದು? ಮೆಸೇಜ್ ಬರ್ಲಿ, ಬಡ ಬಡ ಬರ್ಲಿ ಮೆಸೇಜ್. ಒಬ್ರು ಇದ್ರು ಬಡ ಬಡ ಮೆಸೇಜ್ ಮಾಡುವವರು, ಹೋದ್ರು ಅವರು. ಬೆಣ್ಣೆ ದೋಸೆ ನಮ್ದು. ಕಮ ಮಾತಾಡಿ ಕಮ. ಎಕ್ಕಮ್ಮ ಮಾತಾಡಿ. ರಮಿ ಬಿಸಿಯಾ? ಡ್ಯೂಟಿಯಲ್ಲಿದ್ದೀರಾ ಕಮಲ್? ಅವನಲ್ಲಿದ್ದಾರೆ. ಬಡ ಬಡ ಹೋಗ್ರಿ ಎಲ್ರು. ಯಾಕೆ? ವೈ ವೈ ವೈ. ಎಲ್ಲಿದ್ದೀರಿ? ಮನೆಯಲ್ಲಿಯಾ ಡ್ಯೂಟಿಯಲ್ಲಿದ್ದೀರಾ? ಎಷ್ಟು ಟೈಮ್ ಆಯ್ತು ನಾನು ಬಂದು? 2 ಗಂಟೆ ಕೂಡ ಆಗ್ಲಿಲ್ಲ ಮಾರ. ಎಂತ ಹೋಗಿರಿ? 2 ಗಂಟೆ ಕೂಡ ಆಗ್ಲಿಲ್ಲ, 1.5 ಗಂಟೆ ಆಯ್ತು. ಇನ್ನೊಂದು ಅರ್ಧ ಗಂಟೆ ಮಾಡೋದು, ಮತ್ತೆ ಹೋಗ್ಬೇಕು 6 ಪ್ಯಾಕ್ಗೆ. ಡ್ಯೂಟಿ ಹಾಫ್ ಡೇ ಮಮ್ಮಿ. ಹೌದಾ? ಯಾಕೆ ಹಾಫ್ ಡೇ? ಒಳ್ಳೇದಲ್ವಾ ಮಮ್ಮಿ? ಅದು ಬಗ್ರಿ ಅಲ್ಲ, ಹೋಗ್ರಿ. ಬಡ ಬಡ ಹೋಗ್ರಿ ಎಲ್ರು ಹೇಳಿದ್ರಲ್ವಾ? ಬಗ್ರಿ ಹೇಳಿದ್ದು ನಾನು ಇಲ್ಲ. ಬಡ ಬಡ ಹೋಗ್ರಿ, ಹೋಗ್ಬೇಡಿ ಹೇಳಿದ್ದು. ನಿಮ್ಮತ್ರ ಮಾತಾಡ್ಲಿಕ್ಕೆ ಯಾರು ಇಲ್ಲ ಇಲ್ಲಿ, ಏನ್ ಮಾಡುದು? ಯಾರನ್ನ ಕರೆಯೋಣ ಈಗ? ನಿದ್ದೆ ಬರ್ತದೆ ಮಾರೆ, ಮಾತಾಡಿ. ಕಮಲ್ ಅಂತೀವಿ ನೋಡಿ. ಕಮಲ್ ಇವತ್ತರ ಲೈವ್ ಇದೆಯಾ ಮಂಜು? ವೈನಿ ಇದ್ರೆ ನಾನಿರ್ತೀನಿ. ಇದ್ದಾರಲ್ವಾ? ನನ್ನ ಅಮ್ಮ ಅದೇ ಸೋಪ್ ಯೂಸ್ ಮಾಡಿರೋದು ಚಿಕ್ಕನಿಂದ. ಹೌದಾ? ಮುಖ ತೋರಿಸಿ ಒಂದ್ಸಲ ಅಮ್ಮದ್ದು. ಕಮಲ್ ಟೀ ನೋಡಿ, ಗೆಸ್ಟಿಗೆ ಟೀ ಬಂತು, ಕುಡೀರಿ. ನಂಗೆ ವೈನಿ ಅಂದ್ರೆ ಅರ್ಥ ಗೊತ್ತಿಲ್ಲ. ಎಂತ ವೈನಿ ಅಂದ್ರೆ ಅರ್ಥ ರಮ್ಮಿ? ವೈನಿ ಅಂದ್ರೆ ಅರ್ಥ ಎಂತ? ಅದಕ್ಕೆ ನಾನು ಅದೇ ಸೋಪ್ ಯೂಸ್ ಮಾಡೋದು. ನೋಡು, ಒಂದು 10 ಮಕ್ಕಳಾದ್ಮೇಲೆ ಹೇಗಿರ್ತದೆ ಫೇಸ್ ಅಂತ. ಟೀ ಕುಡೀರಿ, ತಣ್ಣಗಾಗ್ತದೆ.
AC ಆನ್ ಇದೆ ಇಲ್ಲಿ. ವೈನಿ ಅಂದ್ರೆ ಅತ್ತಿಗೆ. ಓ ಹೌದಾ, ಗೊತ್ತಿರ್ಲಿಲ್ಲ ನಂಗೆ. ಅತ್ತಿಗೆ ಅಂದ್ರೆ ಒಳ್ಳೇದಲ್ವಾ? ವೈನ್ ಅಷ್ಟು ಒಳ್ಳೇದಾಗುದಿಲ್ಲ, ಅತ್ತಿಗೆ ಅಂದ್ರೆ ಒಳ್ಳೇದಾಗ್ತದೆ. ಕಮಾಲ್ ಅಂತ ನಗ್ತಿದ್ದಾರೆ. ಕೆಲ್ಸ ಎಲ್ಲ ಆಯ್ತಾ ರಮ್ಮಿ? ಅವರ ಕಡೆ ಅತ್ತಿಗೆ ವೈನ್ ಹೇಳ್ತಾರೆ, ಹೌದಾ? ವೈನಿ ವೈನಿ ಹೋಗಿ ವೈನ್ ಆಗ್ತದೆ ಮತ್ತೆ ಅದು, ರೆಡ್ ವೈನ್. ನನಗೆ ಕಮಲ್ ವೈನ್ ಅನ್ನೋದೇ ಇಷ್ಟ. ಹೌದಾ, ಹಾಗಾದ್ರೆ ಇರ್ಲಿ, ವೈನಿ ಇರ್ಲಿ. ಮಮ್ಮಿನ ಆಂಟಿ ಅಂತ ಅಂತೀವಿ ನಾವು. ನೀವು ಆಂಟಿ ಅನ್ನೋದಾ ಮಮ್ಮಿ ಅನ್ನೋದಾ? ಮಮ್ಮಿ ಅಂತ ಕಮೆಂಟ್ ಹಾಕಿದಿರಲ್ವಾ? ಶುಂಠಿ ಅಂತ ಕರೀರಿ, ಆಂಟಿ ಶುಂಠಿ ಅಂತ. ಮತ್ತೇನು ಸಮಾಚಾರ? ಆಂಟಿ ಅಂದ್ರೆ ಚಿಕ್ಕಮ್ಮ, ಅದು ಗೊತ್ತುಂಟು. ಅದು ಗೊತ್ತುಂಟು. ವೈನಿ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಅಮ್ಮ ಚಿಕ್ಕಮ್ಮ. ಆಂಟಿ ಅಂದ್ರೆ ಚಿಕ್ಕಮ್ಮ ಆಗ್ತದೆ, ಮಮ್ಮಿ ಅಂದ್ರೆ ಮಮ್ಮಿ ಆಗ್ತದೆ ಅಲ್ವಾ? ಆಂಟಿಗಂತಲೂ ದೊಡ್ಡವರು ಮಮ್ಮಿ. ನೋ ಪ್ರಾಬ್ಲಮ್, ಏನ್ ಮಾಡುದು. ಕಮಲ್ ಊಟ ಏನು? ಮಮ್ಮಿ ನನಗೆ ಏನು ಕಂಫರ್ಟೇಬಲ್ ಅನ್ಸುತ್ತೆ ಅದೇ ಅಂತೀನಿ. ಓಕೆ ಓಕೆ, ಸ್ವಲ್ಪ ದಿನ ಆದ್ಮೇಲೆ ಅಜ್ಜಿನೂ ಆಗ್ಬಹುದು, ನೋಡುವ. ಕಾಫಿ ಆಯ್ತಾ ಕಮಲ್? ನಮ್ಮ ರೆಡ್ಡಿ ಎಲ್ಲಿ ಹೋಗಿದ್ದಾರೆ? ಐ ಹ್ಯಾಡ್ ಯು ಅಂತ. ಊಟ ಆಯ್ತಾ ರೆಡ್ಡಿ? ಎಸ್ ರಮ್ಮಿ, ಐ ಹ್ಯಾಡ್ ಯು. ಅವ್ರೆಂತ ಹೇಳುದು ಗೊತ್ತುಂಟ? ಐ ಹ್ಯಾಡ್ ಯು ಅಂತ ಹೇಳುದು, ನಿನ್ನನ್ನು ತಿಂದೆ ಅಂತ. ಊಟ ಜೀರಾ ರೈಸ್, ದಾಲ್ ಚಾವಲ್. ದಾಲ್ ಚೌಳಿಕಾಯಿ, ಅದೆಂತ ಚೌಳಿಕಾಯಿ? ನಾನ್ ವೆಜ್ ಇಲ್ವಾ? ಅದು ಯಾರು ತಿಂತಾರೆ ನಿಮ್ಮ ಚೌಳಿಕಾಯಿ ಪಲ್ಯ? ಜಸ್ಟ್ ಆಯ್ತು ವೈನಿ, ನಿಮ್ದು ಎಡ್ಡಿ ಅದೇ ಕಾಣಿಸ್ತಾ ಇಲ್ಲ. ಯಾರ್ದೊಂದು DP ನೋಡಿದ್ರೆ ಅವರ ಹಿಂದೆ ಬೀಳ್ತಾರೆ ರೆಡ್ಡಿ. ನಿನ್ನೆ ಕೆನಡಕ್ಕೆ ಹೋಗಿದ್ರು. ಫಸ್ಟ್ ಎಂಟ್ರಿ ಸೂಪರ್ ಅಂತ ಹೇಳ್ತಿದ್ರು, ಅದಕ್ಕೆ ನಾನು ಸ್ವಲ್ಪ ಎಚ್ಚರ ಕೊಟ್ಟೆ. ಅದಕ್ಕೆ ರೆಡ್ಡಿ ಮಾತಿಗೆಲ್ಲ ಮರುಳಾಗಬೇಡ ಅಂತ, ಅದಕ್ಕೆ ಗೊತ್ತಾಯ್ತು ಹೆಂಗ್ಸಿಗೆ. ಹೌದಾ ಹೇಳಿದ್ರು. ಮತ್ತೆ ಅಣ್ಣ ಬ್ರದರ್ ಅಂತ ಕರೆದ್ರೆ ಅವರಿಗೆ ಕೋಪ ಅಂತ. ನನ್ನ ವೆಜ್ ನಿನ್ನೆ ಆಯ್ತಲ್ಲ, ಇವತ್ತು ಫಿಶ್ ಮಾಡುವ. ಹೌದೌದು, ಇವತ್ತು ಫಿಶ್ ಮಾಡಿ. ಮನಿ ಡಯಟ್ ಮಾಡೋಕೆ ಮಾಡೋದು ಬಿಟ್ರಾ ಅಂತ ಹೇಳ್ತಿದ್ದಾರೆ. ಈಗ ಇಲ್ಲಿಗೆ ಹೋಗ್ತಾರಲ್ಲ ಅಂತ, ಯೋಗ ಕ್ಲಾಸಿಗೆ ಅಲ್ವಾ ರಮ್ಮಿ? ತಿನ್ನುದೆಲ್ಲ ತಿನ್ನಿ, ಎಕ್ಸರ್ಸೈಸ್ ಮಾಡಿ, ನೋ ಡಯಟ್. ಡಯಟ್ ಮಾಡ್ಬೇಕು, ಒಂದು ವಾರಕ್ಕೊಂದು 5 ದಿನ ಆದ್ರೂ. ಸಂಡೇ ಚೀಟಿಂಗ್ ಮೀಲ್ ಮಾಡ್ಬೇಕು, ಒಂದಿನ ಆದ್ರೂ. ಸರಿ ತಿನ್ನೋದು ಸಂಡೇ. ಮಾಡ್ತಿದ್ದೀನಿ. ಓಕೆ, 2 ಇದೆಯಾ? ಹಾಗಾದ್ರೆ 0 ಫಿಗರ್ 1 ಮಂತ್ ಅಲ್ಲಿ ಅಲ್ವಾ? ನೋಡುವ ನೆಕ್ಸ್ಟ್ ವಿಡಿಯೋದಲ್ಲಿ, ಆಫ್ಟರ್ 1 ಮಂತ್ ಹೇಗೆ ಕಾಣ್ತೀರಿ ಅಂತ ನೋಡ್ತೀವಿ. ನೀವು ಅಷ್ಟೇನು ಫ್ಯಾಟ್ ಇಲ್ಲ ರಮ್ಯಾ, ಸರಿ ಇದ್ದೀರಿ.
ಸ್ವಲ್ಪ ಟಮ್ಮಿ ಸರಿ ಆದ್ರೆ ಆಯ್ತು. ಮತ್ತೆ ಕಮಲ್, ಹೇಳಿ ಕಮಲ್, ಏನು ವಿಶೇಷ? 15 minutes ಲಾಸ್ಟ್. ಮಂಜು ಥ್ಯಾಂಕ್ ಯು. ನಂದಿನ್ನು ಆಗ್ಬೇಕು ವರ್ಕೌಟ್. 5:30 6 ಗಂಟೆ 6 ಕೂಡ ಜಾಸ್ತಿ ಆಗ್ತದೆ ಕೆಲಸ ಅಲ್ಲ. ಸುಮಿ ಮಮ್ಮಿ ತರ ಫಿಟ್ ಅಂದ್ರೆ ಫೈನ್ ಯಾರು ಇಲ್ಲ ಬಿಡಿ. ಫಿಟ್ ಅಂಡ್ ಫೈನ್. ಇನ್ನು ಸ್ವಲ್ಪ ಸಫರ್ ಆಗ್ಲಿಕ್ಕೆ ಉಂಟು, ಮಧ್ಯದಲ್ಲಿ ಸ್ಕಿಪ್ ಆಗ್ತದೆ ನಮ್ದು ವರ್ಕೌಟ್. ಇವರು ಆಗ್ತಾರೆ ಬಿಡಿ ರಮ್ಮಿ, ಇನ್ನು 1 month ಅಲ್ಲಿ ಫುಲ್ ಫಿಟ್ ಆಗ್ತಾರೆ ಅಲ್ವಾ ರಮ್ಮಿ? ಬಂದಿರಿ, ಬನ್ನಿ ಬನ್ನಿ, ಎಲ್ಲಿಗೆ ಹೋಗ್ತಿದ್ದೀರಿ? ಮತ್ತೆ ಮೆಸೇಜ್ ಮಾಡಿ. ಇಲ್ಲಿ ಸೊಳ್ಳೆ ಹೊಡುವ ಅಂದ್ರೆ ಸೊಳ್ಳೆ ಕೂಡ ಇಲ್ಲ ಹೊಡಿಲಿಕ್ಕೆ. ತಿನ್ಲಿಕ್ಕೆ ಏನಾದ್ರೂ ಉಂಟಾ ನೋಡ್ತೀನಿ. ಆರೆಂಜ್ ತಿನ್ನುವ ಬನ್ನಿ. ಮಂಜುನಾಥ್, ಇದು ಯಾರ ಮಂಜುನಾಥ್? ಮಂಜು ಇದು ಯಾವ ಮಂಜು ನೋಡುವ ಯಾರಂತ. ಇದು ನಿಮ್ಮ ಮಂಜ? ಐಡಿ ಚೇಂಜ್ ಮಾಡ್ಕೊಂಡು ಬಂದ್ರೆ ಏನು? ಬಿಟ್ಟು ಹೋಗಲು 1000 ಕಾರಣಗಳಿದ್ದರೂ ಜೊತೆ ಇರಲು ಒಂದೇ ಹುಡುಕುವುದು. ಬಹುಶಃ ನಿಜವಾದ ಪ್ರೇಮ ಇರಬಹುದು. ಇದು ಕವಿಯ ಅಂತ. 20 ಡನ್. ಓಕೆ ಥ್ಯಾಂಕ್ ಯು. ಎಲ್ಲಿ ಅವರು ನೀವು ಮಂಜು? ಬಂದು ಇರಿ ಹೇಳಿದ್ರಿ, ನೀವೇನಾ ಮಂಜು? ರಮ್ಯ ಮಂಜು ಗೊತ್ತಾಯ್ತು. ಬಂದೇ ಇರಿ ಹೇಳುವಾಗ್ಲೇ ಗೊತ್ತಾಯ್ತು ನಂಗೆ ನೀವೇ ಅಂತ. ಎಷ್ಟು ಅವರ್ಸ್ ಮಾಡಿಸಿದ್ದಾರೆ ಎಕ್ಸಸೈಸ್ ಯೋಗ? ಹೌದಾ, ಜಾಸ್ತಿ ಉಂಟಲ್ಲ 2 hours ಅಂದ್ರೆ. ಏನಾದ್ರೂ ಬಾಡಿ ಪೇನ್ ಆಯ್ತಾ ಫಸ್ಟ್ ಟೈಮ್? ಮಂಜಣ್ಣ, ನಿಮ್ದು ಯಾವ್ದಾದ್ರು ಹಳೆ ಐಡಿ ಇದ್ರೆ ನಂಗೆ ಕನೆಕ್ಟ್ ಆಗಿ ಅಣ್ಣ ಪ್ಲೀಸ್ ಅಣ್ಣ. ಚಾನಲ್ ಓಪನ್ ಆಗ್ತದೆ ಹಾಗಾದ್ರೆ? ಮತ್ತೆ ನಾನು ಕೊಡ್ತೀನಿ ಇದ್ರಲ್ಲೇ ತಮಿಳ್ನಲ್ಲಿ. ಇದೇ ನನ್ನ 7 ಇದೆ, ಕೊಡ್ತೀನಿ ಕಮಲ್. ವಾವ್, ಹಾಗಾದ್ರೆ ಒಂದು ವಿಡಿಯೋ ಹಾಕಿದ್ರೆ 7 views ನಿಮ್ದೇ ಬರ್ತದೆ ಅಲ್ವಾ? ಚುಮಿ ದುಬೈಯಲ್ಲಿ ಒಂದು ಕೊಡ್ತೀನಿ ನಿಮ್ಗೆ, ಆಯ್ತಾ? ಆರೆಂಜ್ ಬೇಕಾ ರಮ್ಮಿ? ಒಳ್ಳೇದಾಗ್ತದೆ ಡಯಟಿಗೆ. ಎಸ್ ಹೇಳ್ತಿದ್ದಾರೆ. ಹಾಗಾದ್ರೆ 7 views ಬಂದ್ರೆ ಯಾರು ನೋಡಿಲ್ಲ ಅಂತ ಅರ್ಥ, ನೀವೇ ನೋಡಿದ್ದಂತ ಅಲ್ವಾ? ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಪುಣ್ಯ ಯಾಕೆ ಕಟ್ಕೊಳ್ಬೇಕು? ನೀವು ಸಪೋರ್ಟ್ ಮಾಡ್ತೀರಲ್ವಾ ಅವರಿಗೆ, ಅಲ್ವಾ ಮಂಜು? ಸಪೋರ್ಟ್ ಮಾಡಿದವರಿಗೆ ಏನಾದ್ರು ಕೊಡ್ಲೇಬೇಕಲ್ವಾ? ನಂದು ಫಸ್ಟ್ $1 ನಿಮ್ಗೆ. ಇಲ್ಲಪ್ಪ, ಭಟ್ರಿಗೆ ಬಾಬಾ, ನವೀನ್ ಮತ್ತೆ ಭಟ್ರಿಗೆ. ನೋಡುವ ಲಕ್ಕಿ ಡ್ರಾದಲ್ಲಿ ಯಾರ್ದು ಹೆಸರು ಬರ್ತದಂತ. ಒಂದು 5-6 ಹೆಸರು ಹಾಕ್ತೇನೆ, ಯಾರ್ದು ಬರ್ತದೆ ನೋಡ್ಬೇಕು. ರಮ್ಮಿ, ಕವಿ, ಭಟ್ರು. ಈಗ ಭಟ್ರು ಫಸ್ಟ್ ಬರ್ತಾರೆ ಲೈವ್ಗೆ ಫ್ಲೈಟ್ ಅಲ್ಲಿ. ಎಸ್, ಬಾಡಿ ಪೇನ್ ಇದೆ. ಹೌದಾ, ದಿನ ಮಾಡ್ಬೇಕದು. ಬಾಡಿ ಪೇನ್ ಅಂತ ನಿಲ್ಬಾರ್ದು.
ಆ ಮೊಬೈಲ್ ಕೆಟ್ಟು ಹೋಗಿದೆ ಹೋಗಿದೆ, ರೆಡಿ ಮಾಡ್ತೀನಿ. ಹೌದಾ, ಸ್ಮೂತಿ ಮಾಡೋಕೆ. ಸ್ಮೂದಿಯಾ, ನಟ್ಸ್ ಎಲ್ಲ ಹಾಕ್ಬೇಕು, ಎಲ್ಲ ನಟ್ಸ್. ತೋರ್ಸಿದಲ್ಲ ನಾನು, ಇಲ್ವಾ? ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿಬಿಡಿ, ಮತ್ತೆ ಒಂದು ಬನಾನಾ. ನಾನು ಅರ್ಧ ಬನಾನಾ ಹಾಕುದು, ಇಲ್ಲಿ ತುಂಬಾ ಲಾಂಗ್ ಇರ್ತದೆ ಅದು, ಸೊ ಅದಕ್ಕೆ ಅರ್ಧ ಹಾಕ್ತೀನಿ. ಮಿಲ್ಕ್ ನಾನು ಸ್ಕಿಪ್ ಮಾಡ್ತೀನಿ, ನೀರ್ ಹಾಕ್ತೇನೆ. ಮಿಲ್ಕ್ ಕುಡಿದ್ರೆ ನಾನು ತುಂಬಾ ಫ್ಯಾಟ್ ಹಾಕ್ತೀನಿ ಅದಕ್ಕೆ. ಚಿಯಾ ಸೀಡ್ ಹಾಕ್ತೀನಿ, ಸನ್ಫ್ಲವರ್ ಸೀಡ್ ಹಾಕ್ತೀನಿ, ಮತ್ತೆ ಬಾದಾಮ್, ಮತ್ತೆ ಸನ್ಫ್ಲವರ್ ಸೀಡ್, ಚಿಯಾ ಸೀಡ್, ಮತ್ತೊಂದು ಎಂತ ಇದು ಪಂಪ್ಕಿನ್ ಸೀಡ್, ಮತ್ತೆ ಕೆಲವುಂಟು, ತೋರಿಸ್ತೀನೊಮ್ಮೆ. ಅದೆಲ್ಲ ಹಾಕಿ ಸ್ವಲ್ಪ ಪೀನಟ್ ಬಟರ್ ಹಾಕಿ, ಪೀನಟ್ ಇದಾದ್ರೂ ಆಗ್ತದೆ, ಅದು ಕಡಲೆ ಉಂಟಲ್ಲ, ಎಂತ ಕಡಲೆ ಹೇಳುದು ಅದಕ್ಕೆ, ಪೀನಟ್ ಇದ್ದು ಕಡ್ಲೆಗೆ ಯಾವ ಕಡಲೆ ಹೇಳ್ತಾರೆ ಅದು, ಗ್ರೌಂಡ್ ನಟ್ ಅಲ್ಲ, ಅದು ಹಾಕ್ತೀನಿ. ಅದು ಆಗ್ಬಹುದು, ಇಲ್ಲಾದ್ರೆ ಅದ್ರ ಪೀನಟ್ ಬಟರ್ ಕೂಡ ಆಗ್ಬಹುದು. ಅದು ಹಾಕಿ ಮಾಡಿ. ಏನಾಗಿದೆ ಅಣ್ಣ ಮೊಬೈಲ್ಗೆ? ಜೀವ ಒತ್ತಿ ಇಟ್ಟಾದ್ರೂ ಉಳಿಸ್ಕೊಳ್ತೀನಿ ಮೊಬೈಲ್ನ. ಹಳೆ ಮೊಬೈಲ್ ಹೋಯ್ತು, ಹೊಸ ತಗೊಂಡಿದ್ದೀನಿ. ಫುಲ್ ಖುಷಿ ಮಂಜುಗೆ, ಹೊಸ ಮೊಬೈಲ್ ಬಂದಿದೆ ಅಲ್ವಾ. 7 ಮಿಸ್ ಆಯ್ತು. ಓ, ಬೇಗ ಬೇಗ ಮಾಡ್ಸಿ ಹಾಗಾದ್ರೆ, ಬೇಗ ಕೊಡಿ. ಮತ್ತೆ ಯಾರಿದ್ದೀರಿ ಕನೆಕ್ಟ್ ಆಗಿ? ಓ, ಕಮಲ್ ಗಿಫ್ಟ್ ಕೇಳ್ತಾ ಇದ್ರೆ ಎಲ್ರ ಹತ್ರ. ಯಾವಾಗ ಸ್ಟಾರ್ಟ್ ಆದದ್ದು ಇದು? ಹಾಗಾದ್ರೆ ಬೇಗ ವಿಡಿಯೋ ಬರ್ತದೆ ಅಲ್ವಾ? ಮಿಸ್ ಆಗಲ್ಲ, ಸಿಗುತ್ತೆ. ಏನಾದ್ರೂ ಒಂದು ವಿಡಿಯೋ ಹಾಕಿಲ್ಲ, ಅದ್ರಲ್ಲಿ ಕಮೆಂಟ್ ಅಲ್ಲಿ ಬರ್ತದೆ. ವಿಡಿಯೋ ಇದೆಯಾ? ಇಲ್ಲಲ್ಲ. ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಗೊತ್ತಾಗ್ತದಲ್ವಾ? ವಿಡಿಯೋ ಮಾಡ್ತೀನಿ. ಉಂಟಂತ ಕಾಣ್ತದೆ ಅದ್ರಲ್ಲಿ, ನೋಡಿ. ಶಾರ್ಟ್ಸ್ ಅಲ್ಲಿ ಇಲ್ವಾ? ಒಂದು ವಿಡಿಯೋ ತೋರಿಸಿದ್ದೀನಿ ನಾನು, ಸ್ಮೂತ್ ಇದ್ದು. ಧರ್ಮಸ್ಥಳ ಮಂಜುನಾಥ್ ನಮಸ್ತೆ ಹೇಳ್ತಿದ್ದಾರೆ. ದೇವರಿಗೆ ಕೈ ಮುಗಿತಿದ್ದಾರೆ ನೋಡಿ. ನಾವೇ ಸ್ಮಾರ್ಟ್ ಮಾಡಿಸಿದ್ದು, ಕಮಲ್ಗೆ ಗಿಫ್ಟ್ ಕೊಡೋದು ಸ್ಟಾರ್ಟ್ ಮಾಡಿಸಿದ್ದು. ಹೌದಾ? ಆಗ್ಲಿ ಆಗ್ಲಿ. ಚಿಕ್ಕವ್ವ, ಹಾಯ್. ಚಿಕ್ಕವ್ವ ಅಂದ್ರೆ ಅರ್ಥ ಗೊತ್ತಿಲ್ಲ, ಕವಿ ಕರೀತಾರೆ, ಅದಕ್ಕೆ ನಾನು ಕರಿತಿದ್ದೇನೆ ಚಿಕ್ಕವ್ವ ಅಂತ. ಆರೆಂಜ್ ಬೇಕಾ ಚಿಕ್ಕವ್ವ? ರಮೇಶ್ ಸಿಸ್ಟರ್ ಹಾಯ್ ಹೇಳ್ತಿದ್ದಾರೆ. ಸರಿ, ರಮೇಶ್ ಸಿಸ್ಟರ್ ಟೀ ಹೇಳ್ತಿದ್ದಾರೆ. ಏನ್ ವೈನಿ ಕೊಟ್ಟದ್ದು ಹಾಗೆಲ್ಲ ಹೇಳ್ಬಾರ್ದು ಬಂಗಾರ. ಚಿಕ್ಕವ್ವ ಅಂತ ನಗ್ತಿದ್ದಾರೆ. ಹಾಯ್ ಭುವಿ. ಕೊಟ್ಟದ್ದು ಹೇಳಿಲ್ಲ, ಸ್ಟಾರ್ಟ್ ಮಾಡಿಸಿದ್ದು ಅಂತ ಹೇಳಿದ್ದು ಅವರು. ನಾನು ಕೊಟ್ಟಿದ್ದೇನೆ ಅಂತ ಹೇಳಿಲ್ಲಲ್ಲ, ಸ್ಟಾರ್ಟ್ ಮಾಡಿಸಿದ್ದು. ಸರಿ, ರೀಡ್ ಮಾಡ್ಕೊಳ್ಳಿ. ಮಮ್ಮಿಗೆ ಏನೆಲ್ಲ ಭಾಷೆ ಕಲ್ಸಿದ್ದೀರಾ? ಕಮಲ್ ಟೀ ಆಯ್ತಾ ಕೇಳ್ತಿದ್ದಾರೆ ನೋಡಿ ಚಿಕ್ಕವ್ವ. ನಿಮ್ಮ ಹೆಸರು ಕರೀಲಿಕ್ಕೆ ಒಂದು ಖುಷಿ ಮಾರೆ. ಕಮಲ್ ಕಮಲ್ ಅಂತ ನಗ್ತಿದ್ದಾರೆ ನೋಡಿ ಚಿಕ್ಕವ್ವ. ಚಿಕ್ಕವ್ವ, ಆರೆಂಜ್ ಬೇಕಾ? ಹೌದಾ, ಓಕೆ ಅಂತೆ. ಬೋಟಿ ಆಯ್ತಾ? ಬುಲು ಬೇಕಾ? ಓಹೋ, ಯಾಕಪ್ಪ ನಿಮ್ಗೆ ಬುಲು ಇಟ್ಕೊಂಡು ಏನ್ ಮಾಡ್ತೀಯ ನೀನು?
ಉತ್ತೇಜಿತವಾ ಇನ್ನೂ ಇಲ್ಲ ಕಮ್ಮ. ಹಲೋ ಫ್ರೆಂಡ್ಸ್, ಇದ್ಯಾರು? ಲಲಿತಾ, ಆದಿತ್ಯ ಸುಮಮ್ಮ, ಗೊತ್ತಾಯ್ತು. ನಂಗೆ ಆಪಲ್ ಬೇಕು. ಆಪಲ್ ಕೂಡ ಇದೆ. ರೆಡ್ ಆಪಲ್ ಬೇಕಾ? ಯಾವ ಆಪಲ್? ಗ್ರೀನ್ ಆಪಲ್ ಬೇಕಾ? ಕಮಲ್ಗೆ ಕನೆಕ್ಟ್ ಆಗ್ತೀನಿ. ವಾ ಕೊಡಿ. ಆಗದಿಂದ ಕೇಳ್ತಾ ಇದ್ದಾರೆ ಯಾರು ಬರ್ತಾರೆ ಅಂತ. ಬುಲು ರಿಮು, ಯಾಕೆ ರಮ್ಮಿ ಹೋಗ್ತೀರಾ? ಮಿಸ್ ಯು ರಮ್ಮಿ. ರಮ್ಮಿಯಲ್ಲಿ ಹೋದ್ರು? ಓಕೆ. ಬೂಕ ಎಲ್ಲಿಗೆ ಹೋಗಿದ್ದೆ? ಬೂಕ ಅಂದ್ರೆ ಅವರ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಿಮ್ನ. ರಿಮೂವ್ ಮಾಡಿ. ಪ್ಲಸ್ ಕಮಲ್ ಗಿಫ್ಟ್ ಕೊಟ್ಟಾಯ್ತಾ? ಬೇಡವಾ ಈಗ? ಆನಂದ ಪರಮಾನಂದ, ಬೂಕ ನೀ ನನ್ನ ಅಕ್ಕ ಅಲ್ಲಕ್ಕ, ನನ್ನ ದೊಡ್ಡಕ್ಕ. ನೋಡಿ, ಇವರೆಲ್ಲ ಚಿಕ್ಕವರಾಗ್ತಾ ಇದ್ದಾರೆ. ಕಮಲ್ ಎಲ್ರು ಅಕ್ಕ, ಆಂಟಿ, ಮಮ್ಮಿ ಅಂತಿ. ಹೋಗಲ್ಲ, ನಿಮ್ಮ ಬಿಟ್ಟು ಹೋಗೋಣ. ಹೋಗ್ತೀನಾ? ಹೋಗಲ್ಲ, ನಿಮ್ಮನ್ನು ಬಿಟ್ಟು ಹೋಗ್ತೀನ? ಬೇಡ ಬಿಟ್ಟು ಹೋಗ್ಬೇಡಿ, ನಾನು ಅಳ್ತೀನಿ ಮತ್ತೆ. ಭೂವಿ ಅಂತ ನಗ್ತಿದ್ದಾರೆ. ರಮ್ಮಿ ಇಲ್ಲ ಅಂದ್ರೆ ನಾನಿಲ್ಲ. ಬೇಡವಾ ಭೂವಿ? ಮತ್ತೆ ಯಾರಾದ್ರೂ ಬಂದ್ರೆ ಮತ್ತೆ ಕೇಳ್ತೀರಾ ಗ್ಲೂ ಕೊಡಮ್ಮ ಅಂತ? ತೆಗಿಲಾ? ಬೇರೆ ಡ್ರೆಸ್ ಇದೆ ಅಲ್ಲ, ಇದು ತೆಗಿತೀನಿ. ನನ್ನ ಡ್ರೆಸ್, ನಾನ್ ಕೊಟ್ಟ ಡ್ರೆಸ್. ತಲೆನೋವಿಗೆ ಏನು ಮಾಡ್ಬೇಕು? ಒಂದ ಏಟ್ ಕೊಡ್ಬೇಕು ಹೇಳು ಆಂಟಿ. ಒಂದ ತಲೆಗೆ ಕೊಟ್ರೆ ಸರಿ ಆಗ್ತದೆ. ಇವತ್ತು ನನ್ನ ಕಣ್ಣಲ್ಲಿ ನೀರು ತುಂಬಿ ಬಂತು. ಯಾಕೆ ಗಮ್ಮ? ಯಾಕೆ ಬಾಬು? ಬೇಡವಾ ಬ್ಲೂ? ಚಿಗವ ಮಾತಾಡು. ಬೇಡವಾ? ಯಾಕೆ ಕಮಲ್ ಅಂತೆ ನೋಡಿ. ಟವೆಲ್ ಇದೆಯಾ ಒರೆಸ್ಲಿಕ್ಕೆ? ಕೊಡ್ಬೇಕಾ? ಓಕೆ, ಪರ್ಮಿಷನ್ ಬೇಕು ನಿಮ್ದು. ಮಿನಿಟ್ಸ್ ಹೆಡ್ ಮಸಾಜ್ ಮಾಡುವವಿ. ಸಾಕಾ? ಯಾರಾದ್ರೂ ಇದ್ದಾರಲ್ಲಿ ಮಸಾಜ್ ಮಾಡ್ಲಿಕ್ಕೆ? ತಲೆನೋವಿಗೆ ಕಲ್ಲಿನಿಂದ ಜಜ್ಜಿ. ಮುಂದೆ ಏನೋ ಇತ್ತಪ್ಪ, ಸರಿಯಾಗಿ ನೋಡಿಲ್ಲ. ಕಣ್ಣಲ್ಲಿ ನೀರು ಯಾಕೆ ಬಂತು ಹೇಳಿ? ಓಕೆ ರಮೇಶ್ ಸಿಸ್ಟರ್, ಎಣ್ಣೆ ಹಾಕಿ ಸರಿ ಮಸಾಜ್ ಮಾಡಿ. ತಟ್ಟಿ ಮಸಾಜ್ ಮಾಡ್ಬೇಕು. ಕಮಲ್ ಹೋಗಿ ಮಸಾಜ್ ಮಾಡಿ ಬನ್ನಿ. ಸ್ಟ್ರಾಂಗ್ ಇದೆ ಕಮಲ್ ಕೈ. ಲೈವ್ ಮಾಡ್ತಾ ಇದ್ದೀರಾ? ಎಲ್ಲ ಮೆಡಿಕಲ್ ಶಾಪ್ ಹೇಳ್ತಿದ್ದೀರಾ? ಸ್ಪಾ ನಂದು. ಮೇಲೆ ಜ್ವರ ಬರ್ತಾ ಇದೆ, ಮಳೆ ಜೋರ್ ಬರ್ತಾ ಇದೆ ಇಲ್ಲಿ. ಏನೇನೋ ರೆಡಿ ಮಾಡ್ತೀನಿ ನಾನು. ಬರ್ಲಿ ಮಳೆಗಾಲ ಅಲ್ವಾ? ಮಳೆಗಾಲಕ್ಕೆ ಮಳೆ ಬರದೇ ಇರುತ್ತಾ? ಕಮಲ ಕಣ್ಣಲ್ಲಿ ನೀರು ಬಿದ್ದಿದಂತ ಕಾಣ್ತದೆ. ಮಳೆದ್ದು ಅದೇ ತುಂಬಿ ಹೋಗಿದೆ ಅಲ್ವಾ? ನಮ್ಮೂರಿಂದ ಎಲ್ಲಾ ಮಳೆ ಅಲ್ಲಿಗೆ ತಗೊಂಡು ಹೋಗಿದ್ದೀವಿ ಮುಖ. ಅಂತ ಹೇಳ್ತಿದ್ದಾರೆ.
ಈಗ ನಾನು ಲೈವ್ ಮಾಡ್ತೇನೆ ಕಮಲ್, ಹೌದಾ? ರಮ್ಯವಾನ್ ಮತ್ತೆ ಯಪ್ಪೋ ಮಂಜಣ್ಣ ದೀಪ ಹಚ್ಚೋ ಟೈಮ್ ಆಯ್ತು ಇವಾಗ. ಮಾಡ್ತೀರ ಲೈವ್? ಹೌದು, ಅವರ ಲೈವ್ಗೆ ಬಿಸಿ. ನನ್ನ ಪಾತ್ರೆಯಲ್ಲಿ ಬಿದ್ದಿದೆ, ಕಾಣಿಡ್ತೀನಿ ಆಯ್ತಾ? ನಗ್ತಿದ್ದಾರೆ. ಅವರು ದೀಪ ಹಾಕಿ ಬರುದು ಲೈವ್ಗೆ ಅಲ್ವಾ? ಮತ್ತೆ ಬಿಸಿ ಇದ್ದೀರಾ? ಹೋಗ್ಲಾ ಕಮಲ್, ನಾನು ಹೋಗ್ಲಾ? ಅಂಕಲ್ ಬಂದ ಮೇಲೆ ತೊಳಿತಾರೆ ಬಿಡಿ ಪಾಪ. ಇಲ್ಲಪ್ಪ, ಅವ್ರು ಕಂಪ್ಯೂಟರ್ ಎದುರು ಕೂತ್ರೆ ಮತ್ತೆ ಹೇಳುದು ಮಲಗುವಾಗ್ಲಿ. ಮಾರ್ಕೆಟಿನಲ್ಲಿ ಉಪ್ಪು ಸಿಗುತ್ತಲ್ಲ ಮಮ್ಮಿ, ದುಬೈಯಿಂದ ಉಪ್ಪು ಕಳಿಸಿ, ತುಂಬಾ ಅರ್ಜೆಂಟ್ ಇದೆ. ಯಾಕೆ? ಉಪ್ಪು ಉಪ್ಪು ಕೂಡ ಸಿಗಲ್ವಾ ಅಲ್ಲಿ? ಟೊಮೆಟೊ ಇದಂತೆ, ಕಾಸ್ಟ್ಲಿ ಅಂತೆ. ಉಪ್ಪು ಕೂಡ ಸಿಗಲ್ವಾ? ಉಪ್ಪು ಸಿಗುತ್ತಿಲ್ಲ. ಭೂವಿ ಹತ್ರ ಇದ್ರೆ ಕಳ್ಸು ಭೂವಿ. ನಿಮ್ಮ ಕಾಲ್ಗೇಟ್ ತಗೊಳ್ಳಿ, ಅದ್ರಲ್ಲಿ ಉಪ್ಪು ಇರ್ತದೆ ನೋಡಿ. ನಿಮ್ಮ ಕಾಲ್ಗೇಟ್ ನಲ್ಲಿ ಉಪ್ಪು ಇದೆಯಾ ಕೇಳ್ತಾರಲ್ವಾ? ಮಮ್ಮಿ ಹೋದ್ರೆ ಮುಖ ಮೇಲೆ ಆಣೆ, ಬೇಡ ಬೇಡ, ಗಿಫ್ಟ್ ಕೊಟ್ಟಿದ್ದಾರೆ. ಪಾತ್ರೆ ಯಾರು ತೊಳೆದು? ಒಂದು ರಾಶಿ ಪಾತ್ರೆ ಇದೆ. 6 ಪ್ಯಾಕ್ ಮಾಡ್ಬೇಕು, ಮನೆ ಕ್ಲೀನ್ ಮಾಡ್ಬೇಕು. ರೈಸ್ ಮಾಡ್ಲಿಲ್ಲ, ರೈಸ್ ಮಾಡ್ಬೇಕು. ಡೈಲಿ 1 ಪ್ಯಾಕೆಟ್ ಉಪ್ಪು ಹೋಗ್ತಾ ಇದೆ ಊರಲ್ಲಿ. ಕಡ್ಲೆ ಸಿಗ್ತಿಲ್ಲ ಉಪ್ಪು ಇದೆ, ಹೌದಾ? ಅಷ್ಟು ಉಪ್ಪು ತಿಂತೀರಾ? ಕಮ ಅಂತ ನಗ್ತಿದ್ದಾರೆ ನೋಡಿ. ಮತ್ತೆ ವಿಶೇಷ? ಆರೆಂಜ್ ಎಲ್ಲ ಖಾಲಿ ಆಯ್ತು. 2 ಪೀಸ್ ಇದ್ದೆ, ಯಾರಿಬೇಕು? ಓಕೆ ಬಾಯ್ ಅಂತೆ. ಏನು ಅರ್ಜೆಂಟ್? ಜೋರಾಯ್ತಾ ತಲೆನೋವು? ತಿನ್ನೋಕಲ್ಲ, ದೀಪ ಹಚ್ಚೋಕೆ. ಓ ಅದ, ಓಕೆ ಓಕೆ, ಅದಕ್ಕೆ ಹೇಳ್ತಿದ್ದಾರಾ ಉಪ್ಪಿನ ದೀಪ ಅಲ್ವಾ? ಅದೇ ಲೈವ್ ಅಲ್ಲಿ ಕಾಮಿಡಿ ಮಾಡ್ತಿದ್ರಲ್ವಾ, ಉಪ್ಪಿನ ದೀಪ ಹಚ್ತೀನಂತ. ನಂಗೆ ಹೊಳಿಲೇ ಇಲ್ಲ ಅದು ಯಾಕಂತ. ಟೀ ಮಾಡಿ ಕೊಟ್ಟಿರ್ತೀನಿ ಆಂಟಿ, ಮಾಡಿ ಮಾಡಿ. ಸ್ವಲ್ಪ ಉಪ್ಪುನು ಹಾಕೊಳ್ಳಿ ಟೀಗೆ, ತಲೆನೋವು ಹೋಗುತ್ತೆ. ಉಪ್ಪಿನ ಟೀ ಅಂತ ಒಂದು ವಿಡಿಯೋ ಮಾಡಿ, ವೈರಲ್ ಆಗುತ್ತೆ ಬೇಗ. ಉಪ್ಪಿನ ದೀಪ, ಉಪ್ಪಿನ ಟೀ. ಓಕೆ ಬಾಯ್, ಫಿಶ್ ಮಾರ್ಕೆಟ್ ಹೋಗ್ಬೇಕು, ಟಾಟಾ ಬಾಯ್. ಓಕೆ, ನಾನು ಎಂಡ್ ಮಾಡ್ತೀನಿ. ನೀವು ಹೋದ್ರೆ ನಾನು ಇಲ್ಲ, ನಾನು ಎಂಡ್. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್ ಆಲ್. ಬೈನಿ, ಬುಕ್ಕ, ಅಣ್ಣ, ಟೇಕ್ ಕೇರ್. ಬಾಯ್ ಕಮಲ್, ಬಾಯ್ ಮಗನೆ, ಮತ್ತೆ ಸಿಗೋಣ. ನಾನು ಹೋಗ್ತೀನಿ ಆಯ್ತಾ? 5 ಮಂಡೆ ಇದ್ದೀರಾ, ಇವ್ರು ಲೈವ್ ಮಾಡ್ತಾರಲ್ವ ಇನ್ನು, ಮಂಜು ಅವರು. ಬೇಗ ಫಿಶ್ ಫ್ರೈ ಮಾಡಿ ಕಳಿಸಿ. ಯಾಕೆ ಫಿಶ್ ಮಾರ್ಕೆಟ್ಗೆ? ಮಮ್ಮಿಗೆ ಫಿಶ್ ತರೋಕ?
ನಂದು ಫ್ರಿಡ್ಜ್ ಅಲ್ಲಿ ಉಂಟು ಫಿಶ್. 2 hours ಆಯ್ತು ರಮ್ಮಿ. ಆರೆಂಜ್ ತಿಂದಾಯ್ತು. ಮಂಜುನಾಥ ಮಂಜು ನೀವು ಮಾಡಿ ಟ್ರೈ ಮಾಡಿ. ಫಿಶ್ ಅಂದ್ರೆ ಜೀವ. ಹೌದೌದು, ತುಂಬಾ ಇಷ್ಟ ನಂಗೆ ಫಿಶ್ ಅಂದ್ರೆ. ಹುಳಿ ಆಗ್ಬೇಕು, ಹುಳಿ ಇದ್ರೆ ಮಾತ್ರ ತಿನ್ನೋದು ನಾನು. ಹುಳಿ ಹುಳಿ ಆಗ್ಬೇಕು, ಸ್ವಲ್ಪ ಖಾರ ಸ್ವಲ್ಪ ಹುಳಿ ಟೇಸ್ಟ್ ಇರುತ್ತೆ. ಮಂಜು ಅವ್ರು ಮಾಡಿ ಲೈವ್ ಮಾಡಿ, ನಾನೆಲ್ಲ ಆನ್ ಇಡ್ತೀನಿ. ಒಂದು ಈಗ ಆಗ್ತದ, ಆನ್ ಇಡ್ಬೋದಾ ಬೇರೆ ಐಡಿಯಿಂದ? ಪಾತ್ರೆ ತೊಳೆದು ಎಲ್ಲ ಆನ್ ಇಟ್ಟು ಮಧ್ಯ ಮಧ್ಯದಲ್ಲಿ ಮೆಸೇಜ್ ಮಾಡ್ತೀನಿ. ಓಕೆ ಸುಮಿಸಿಸ್ ಬಾಯ್ ಹೇಳ್ತಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ಕಮಲ್ ಇದು ಡ್ರೆಸ್ ತಗೊಳ್ತೀನಿ. ಕಮಲ್ ಮತ್ತೆ ಯಾರಿಗೆ ಡ್ರೆಸ್ ಕೊಟ್ಟಿದೆ? ಪರವಾಗಿಲ್ಲ ಸುಮಿಸಿಸ್, ಮಾಡಿ ನೀವು, ನೋಡ್ತೀನಿ ನಾನು. ಮುಂಚೆಂದ ಎಷ್ಟು ಫೋನ್ ಇತ್ತು, ಈಗ ಇಲ್ಲ ಅದು. ಇಲ್ಲದ್ರೆ ಅದ್ರಲ್ಲಿ ಆನ್ ಇಡ್ಬೋದಿತ್ತು. ಥ್ಯಾಂಕ್ ಯು ರಮ್ಯಾ. ನಾನೀಗ ಎಂಡ್ ಮಾಡ್ತೀನಿ, ಇದೆಲ್ಲ ಬ್ಲೂ ರಿಮೂವ್ ಮಾಡಿ ಎಂಡ್ ಮಾಡ್ತೀನಿ ಆಯ್ತಾ. ನೀವು ಹೋಗಿ. ಸಂತು ಮಾಡ್ತಿದ್ದಾರೆ, ಹೌದಾ? ಓ, ಲೇಟ್ ಮಾಡಿದ್ರಿ ಇವತ್ತು. ಅಲ್ಲಿ ಕಾಲ್ ಮಾಡ್ತೇವೆ. ಓಕೆ ರಮ್ಯಾ, ನಿಮ್ದು ಟೈಮ್ ಹೇಳಿ, ನೀವು ಫ್ರೀ ಇದ್ರೆ ಮಾತ್ರ ಹೇಳಿ ಆಯ್ತಾ, ಆಗ ಮಾಡ್ತೀನಿ ನಾನು. ಅದಂದ್ರೆ ಕನೆಕ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಆಗುದಿಲ್ಲ. ರಿಮೂವ್ ಮಾಡ್ಬೇಕು ಎಲ್ಲ ಬ್ಲೂ. ಇನ್ನೊಬ್ರು ತಗೊಂಡು ಹೋಗಿದ್ದಾರೆ ಬ್ಲೂ, ವಾಪಸ್ ಕೊಡ್ಲಿಲ್ಲ. ಅಲ್ಲ ನಾನು ಫ್ರೀ ಇರ್ತೀನಿ, ನಾನು ಮನೇಲಿ ಇರೋದಲ್ವಾ, ನೀವು ಅಲ್ಲಿಗೆಲ್ಲ ಹೋಗ್ತೀರಲ್ವಾ. ನೀವು ಯಾವಾಗ ಫ್ರೀ ಇರ್ತೀರಾ ಅವಾಗ. ನಂದು ಓಕೆ, ಮೆಸೇಜ್ ಮಾಡಿ, ನಾನು ಹೇಳ್ತೀನಿ ಬೇಕಾ ಬೇಡವಾ ಅಂತ. ನಿಮ್ಮ ಲೈವ್ಗೆ ಉಂಟಲ್ಲ ಬರುವಾಗ ಫ್ರೀ ಇರ್ಬೇಕು, ಖುಷಿ ಆಗ್ತದೆ, ಒಳ್ಳೆ ಮಜಾ ಮಾಡ್ಬೋದು. ನೀವು ಮಾತಾಡುವಾಗ ಆಸೆ ಆಗ್ತದೆ ನಂಗೆ ಮತ್ತೆ ಕೂತ್ರೆ ಮತ್ತೆ ಆಗಲ್ಲ ಕೆಲ್ಸ. ಅದಕ್ಕೆ ನಾನು ಕವಿ ಲೈವ್ ಕೂಡ ಬರದಿರ್ಲಿಕ್ಕೆ ಆಗುದಿಲ್ಲ ನಂಗೆ, ನೀವೆಲ್ಲ ಇರ್ತೀರಲ್ವಾ. ಓಕೆ ಚಲೋ ಎಂಡ್ ಮಾಡ್ತೀನಿ, ಬಾಯ್.